ವಿಶ್ವ ಪರಿಸರ ದಿನಾಚರಣೆ ಆಗಿರ್ಬೋದು, ವಾಲಿಬಾಲ್ ಇದು 4ನೇ ಕಾರ್ಯಕ್ರಮ, ಉಚಿತ ವಾಲಿಬಾಲ್ ತರಬೇತಿ ಆಗಿರ್ಬೋದು. ಇದು ಈ ಶೈಕ್ಷಣಿಕ ವರ್ಷದ 4ನೇ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವ ಯೋಗ ದಿನಾಚರಣೆ ಅಂತೇಳಿ ಇದು 9ನೇ ವರ್ಷದ ವಿಶ್ವ ಯೋಗ ದಿನಾಚರಣೆ. ಇವತ್ತು ನರೇಂದ್ರ ಮೋದಿ ಅವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅಮೆರಿಕದಲ್ಲಿದ್ದಾರೆ. ಅಮೆರಿಕದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ಲಿಕ್ಕೆ ಇದ್ದಾರೆ. ಆಯ್ತಾ, ಏನೇ ಆಗಲಿ ಅವರ ನೇತೃತ್ವದಲ್ಲಿ ನಮ್ಮ ಇಡೀ ವಿಶ್ವಾದ್ಯಂತ ಈ ಯೋಗ ದಿನಾಚರಣೆಯನ್ನ ಮಾಡುವ ಮುಖೇನ ಯೋಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವಂತದ್ದು ಮತ್ತೆ ಪ್ರಾಣಾಯಾಮದ ಅವಶ್ಯಕತೆ, ಅದರಿಂದ ನಮ್ಮ ಸರ್ವತೋಮುಖ ಬೆಳವಣಿಗೆ ಯಾವ ರೀತಿಯಲ್ಲಿ ಆಗ್ತದೆ ಎಂಬುದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂತ ಮಹಾನ್ ಪ್ರಧಾನಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕಡೆ ಯೋಗ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೂಡ ವಿಶ್ವ ಯೋಗ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಸಂಘಟನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅದೊಂದು ಬಹಳ ಶಿಸ್ತುಬದ್ಧವಾಗಿ ವಿನೂತನ ರೀತಿಯಲ್ಲಿ ನಡೆಯುತ್ತದೆ. ಇದು ಹಲವಾರು ಮಂದಿ ಹೇಳಿದ್ದು ಕೂಡ ಇದೆ. ಈಗ ಟಿವಿಯಲ್ಲಿ ಬರ್ತದೆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಒಂದು ಇಲಾಖೆಯಲ್ಲಿ ಕೂಡ ನಮಗೆ ಅದರಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಇದೆ. ಯಾವುದೇ ಕಾರ್ಯಕ್ರಮವನ್ನು ಒಂದು ವಿನೂತನವಾಗಿ ಮಾದರಿಯಾಗಿ ತೋರಿಸಿಕೊಡ್ತೀರಿ ಅಂತೇಳಿ ನಮಗೆ ಒಂದು ಒಳ್ಳೆಯ ಹೆಸರು ಕೂಡ ಬಂದಿದೆ. ಅದೇ ರೀತಿಯಲ್ಲಿ ಈ ಶೈಕ್ಷಣಿಕ ವರ್ಷ ಕೂಡ ನಮಗೆ ಒಂದು 9ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಒಂದು 51 ಮಕ್ಕಳು ಬಂದದ್ದು ಅನುದಾನಿತ ಕನ್ನಡ ಮಾಧ್ಯಮ ಶಾಲೆ ಮುಚ್ಚುವಂತ ಸಂದರ್ಭದಲ್ಲಿ ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಹೈಯೆಸ್ಟ್ ಮಕ್ಕಳು ಸೇರ್ಪಡೆಗೊಳ್ಳುವಂಥದ್ದು ಕೂಡ ಬಹಳ ಸಂತೋಷಕರವಾದಂಥ ವಿಚಾರ. ಪ್ಲಸ್ 10 ಮಕ್ಕಳು 9ನೇ ಕ್ಲಾಸ್ ಸುಮಾರು ಒಂದು 61 ಮಕ್ಕಳು ಈ ವರ್ಷ ನೂತನವಾಗಿ ನಮ್ಮ ವಿದ್ಯಾಸಂಸ್ಥೆಗೆ ಸೇರ್ಪಡೆಗೊಂಡಿದ್ದೀರಿ. ಇವತ್ತು ನಮ್ಮ ವಿಶ್ವ ಯೋಗ ದಿನಾಚರಣೆ ಇದರ ಸಭಾಧ್ಯಕ್ಷತೆಯನ್ನು ನಮ್ಮ ಮುಖ್ಯ ಗುರುಗಳು ಶ್ರೀಮತಿ ಉಷಾಲತಾ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಇವತ್ತಿನ ಯೋಗ ನಿಮಗೆಲ್ಲರಿಗೂ ತರಬೇತಿ ಮತ್ತು ಪ್ರತಿದಿನ ವಾರದಲ್ಲಿ 3 ಕ್ಲಾಸ್ ನಾನು ತಗೊಳ್ತೇನೆ. ಇವತ್ತು ವಿಶೇಷವಾದ ಅಭ್ಯಾಸ ನಿಮಗೆ ಯೋಗಾಭ್ಯಾಸಗಳು ಮತ್ತು ಪ್ರಾಣಾಯಾಮಗಳು ಅದರ ಬಗ್ಗೆ ತಮಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ MSc ಇನ್ ಯೋಗ ಆಗಿರುವಂಥ ಸುಮಾರು 16 ವರ್ಷ ಇದರಲ್ಲಿ ಯೋಗ ಪಂಡಿತರಾಗಿ ಕಾರ್ಯನಿರ್ವಹಿಸಿದಂತಹ ನಾಗೇಶ್ ಹಿರೇಗೌಡರು ನಮ್ಮೊಂದಿಗಿದ್ದಾರೆ. ಹಾಗೆ ವಿಶೇಷವಾಗಿ ಇವತ್ತಿನ ನಮ್ಮ ಜ್ಞಾನವೃಕ್ಷ ಯೋಜನಾ ಅಂತ ಇದೆ, ತಮಗೆಲ್ಲ ಗೊತ್ತಿದೆ. ಮುಖ್ಯ ಅತಿಥಿಗಳು ನಮ್ಮ ವಿದ್ಯಾಸಂಸ್ಥೆಗೆ ಬರುವಾಗ ಅವರ ಕೈಯಿಂದ ಒಂದು ಸಸಿಯನ್ನು ನೆಟ್ಟು ಅದನ್ನು ಪೋಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಸೌಜನ್ಯ ಗೈಡ್ ಕಂಪನಿಗೆ ಸೇರ್ತದೆ. ಇವತ್ತು ಜ್ಞಾನವೃಕ್ಷ ಯೋಜನೆಯನ್ನು ನಮ್ಮ ಗೌರವಾನ್ವಿತ ಸಂಚಾಲಕರು ಕಡಂಜ ಸೋಮಶೇಖರ್ ಚೌಟ್ರು ಅದನ್ನು ಚಾಲನೆ ಕೊಡಲಿಕ್ಕಿದ್ದಾರೆ. 4 ವರ್ಷದ ಕಾಲ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಗಣಿತವನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡುವಂಥ ಕೆಲಸ, ಕಂಪ್ಯೂಟರನ್ನು ಎಲ್ಲ ಮಕ್ಕಳಿಗೆ ಕೂಡ ಸುಮಾರು 14 ವರ್ಷ ಹೇಳಿಕೊಟ್ಟಿದ್ದಾರೆ. ಅದೇನು ದೊಡ್ಡ ಸಂಭಾವನೆಯನ್ನು ಕೊಟ್ಟಿಲ್ಲ, ನಮ್ಮ ಆಡಳಿತ ಮಂಡಳಿಯಲ್ಲಿ ಸಣ್ಣ ಗೌರವ ಸಂಭಾವನೆಯನ್ನು ಕೊಡ್ತಾ ಇದ್ದದ್ದು. ದೂರದ ಕೊಲ್ಯದಿಂದ ಇಲ್ಲಿಗೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಕೊಟ್ಟದ್ದು. ಅವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀಡಿ ಇವತ್ತು ಅವರು ರಿಟೈರ್ಡ್ ಆದದಲ್ಲ ಸಾಕು, ಅಲ್ಲಿ ಅವರು ಟ್ಯೂಷನ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೆಲವೊಂದು ಮಕ್ಕಳು ಕೂಡ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದು ಆಡಳಿತ ಮಂಡಳಿಯಿಂದ ಸಂಬಳ ಕೊಟ್ಟದ್ದು, ಗೌರ್ಮೆಂಟ್ ಏನಲ್ಲ. ಹಾಗಾಗಿ ಸ್ವಯಂವಾಗಿ ಅವರು ಬಿಟ್ಟದ್ದು ಶಾಲೆಯನ್ನು. ಇವತ್ತು ನಮ್ಮ ನೂತನ ಟೀಚರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದೆ. ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಸುಮಾರು 40 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತದೆ ಖಂಡಿತ. ಈ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಈಗ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ನಮ್ಮೊಳು. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. ಎಡರ ಕಡಲ ತೆರೆಹೆಡೆಗಳು ಬೋರ್ಗರೆಯುತ ಬಂದರು. ತಡೆದು ನಿಲ್ಲುವ ಮಳಲ ತಡಿಯ ಬಲವ ನೀಡು ಶ್ರೀ ಗುರು. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. ಗುಡುಗು ಸಿಡಿಲು ಮಿಂಚಿನಾಚೆ ಅಚಂಚಲದ ನೀಲಿಗೆ ಸದಾ ತುಡಿವ ಗರುಡ ಗತಿಯ ತುಂಬು ನನ್ನ ಹೃದಯಕ್ಕೆ. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. 100 ಉಲ್ಕೆಯ
ರಭಸಮತಿಯ ಅಬ್ಬರಗಳ ನಡುವೆಯೂ ನಿಯತಗತಿಯ ತಾರಗೆಯೊಲು ನೇರವಿರಿಸು ನನ್ನನು. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭೋ. ಸತ್ಯಕ್ಕಾಗಿ ನಿಲುವ ಛಲವ ದೀಪ್ತಗೊಳಿಸು ನಮ್ಮೊಳು. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭೋ. ಶಕ್ತಿಯ ಕೊಡು ಹೇ ಪ್ರಭೋ. ಬಂದಂಥ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಪ್ರಾರ್ಥನೆಗೆ ಇದ್ದಂಥ ನಮ್ಮ ರವಿಶಂಕರ್ ಸರ್ ಇವತ್ತು ಯೋಗ ದಿನಾಚರಣೆ, ವಿಶಿಷ್ಟವಾದ ಅರ್ಥಪೂರ್ಣ ದಿನಾಚರಣೆ ಎಂದು ಪ್ರಾರ್ಥನೆಗೆ ಇದ್ದಂಥ ರವಿಶಂಕರ್ ಸರ್ ಅವರಿಗೆ ವಂದನೆಗಳು. ಈಗ ಬಂದಂಥ ಎಲ್ಲ ಅತಿಥಿವರಿಯರನ್ನು ಸ್ವಾಗತಿಸಿ ಗೌರವಿಸುವಂಥದ್ದು ನಮ್ಮ ಧರ್ಮ ಸಂಸ್ಕಾರ ಕೂಡ. ಈ ನೆಲೆಯಲ್ಲಿ ಎಲ್ಲರನ್ನು ಕೂಡ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಹಿರಿಯ ಶಿಕ್ಷಕಿ ಆಗಿರುವಂಥ ಶ್ರೀಮತಿ ಮೋಹಿನಿ ಟೀಚರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ವಿಶ್ವ ಆರೋಗ್ಯ ದಿನ. ಈ ವಿಶ್ವ ಆರೋಗ್ಯ ದಿನದಂದು ಈ ಒಂದು ಸುದೀರ್ಘವಾದಂತಹ ಈ ದಿನದಲ್ಲಿ ಎಲ್ಲರಿಗೂ ಕೂಡ ನಾನು ವಿಶ್ವ ಆರೋಗ್ಯ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ನಮ್ಮ ವಿಶ್ವ ಆರೋಗ್ಯ ದಿನದಲ್ಲಿ ನಾವು ಈ ದಿನವನ್ನು ನಮ್ಮ ಈ ಶಾಲೆಯಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಹಾಗೂ ಆಚರಿಸ್ತಾ ಇದ್ದೇವೆ. ಹಾಗಾದರೆ ಈ ವಿಶ್ವ ಆರೋಗ್ಯ ದಿನದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಯಾಗಿ ಬಂದಂತಹ ಡಾಕ್ಟರ್ ಧನಂಜಯ್ ಕುಮಾರ್ ಕುಂಬ್ಳೆ ಇವರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವರು ಸದ್ಯ ವಿಶ್ವವಿದ್ಯಾನಿಲಯದ ಯೋಗ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಡಾಕ್ಟರ್ ಧನಂಜಯ್ ಕುಮಾರ್ ಅವರು ವಿಶ್ವವಿದ್ಯಾನಿಲಯದ ಅವರ ಸ್ವಪರಿಚಯ. ಅವರ ಹೆಸರು ಡಾಕ್ಟರ್ ಧನಂಜಯ್ ಕುಂಬ್ಳೆ. ಅವರು ದಾತ್ರಿ ಹಂಡೇಲು ಹುತ್ತಿಗೆ ಅಂಚೆ ಸಂಪಿಗೆ ಮೂಡಬಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಅವರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ SVP ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳ ಗಂಗೋತ್ರಿ. ಇಲ್ಲಿ BA ಪದವಿ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯ, ಅಲ್ಲಿ ತೃತೀಯ ರ್ಯಾಂಕು. MA ಕನ್ನಡ ಕಣ್ಣೂರು ವಿಶ್ವವಿದ್ಯಾನಿಲಯ ತೃತೀಯ ರ್ಯಾಂಕು. UGC ಲೆಕ್ಚರ್ ಆಫ್ ಪರೀಕ್ಷೆ ಪಾಸು NET. PhD ಕಣ್ಣೂರು ವಿಶ್ವವಿದ್ಯಾನಿಲಯ. ವಿಷಯ ಅರುಣಾಭ ಮತ್ತು ಕುಮಾರವ್ಯಾಸ ತೌಲನಿಕ ಅಧ್ಯಯನ. ಇನ್ನು ಅನುಭವದ ಬಗ್ಗೆ ಹೇಳುತ್ತಿದ್ದರೆ ಕನ್ನಡ ಉಪನ್ಯಾಸಕನಾಗಿ 23 ವರ್ಷಗಳ ಬೋಧನಾ ಅನುಭವ ಮತ್ತು ವಿವೇಕಾನಂದ ಮಹಾವಿದ್ಯಾಲಯ ಪುತ್ತೂರು, ಇನ್ನು ಆಳ್ವಾಸ್ ಪದವಿ ಕಾಲೇಜು ಮೂಡಬಿದ್ರೆ, ಮಂಗಳೂರು ವಿಶ್ವವಿದ್ಯಾನಿಲಯ SVP ಕನ್ನಡ ಅಧ್ಯಯನ ಸಂಸ್ಥೆ, ಅಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದಿಷ್ಟು ಅವರ ಸ್ವಪರಿಚಯ. ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಅಧ್ಯಾಪಕರ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ಕೌಟಿನ ಸ್ಕಾರ್ಪ್ ಆಗಿ ನಮ್ಮ ಶಾಲೆಯ ಸಂಚಾಲಕರಾದಂತಹ ಕಡೆಂಜ ಸೋಮಶೇಖರ ಚೌಟರವರು ಅವರನ್ನು ಸ್ಕೌಟು ಸ್ಕಾರ್ಪ್ ಹಾಕಿ ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆಯೊಂದಿಗೆ ಮಕ್ಕಳು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಾಗೇಶ್ ಹಿರೇಗೌಡರು, ಅವರ ಪರಿಚಯ ಏನಂತ ಹೇಳಿದರೆ ಮಂಗಳೂರು ಸದ್ಯ ವಿಶ್ವವಿದ್ಯಾನಿಲಯದ ಯೋಗ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಶ್ರೀ ನಾಗೇಶ್ ಹಿರೇಗೌಡ ಅವರನ್ನು ಕೂಡ ನಾವು ಶಾಲಾ ಪರವಾಗಿ, ಮಕ್ಕಳ ಪರವಾಗಿ ಹಾಗೂ ಆಡಳಿತ ಮಂಡಳಿ ಪರವಾಗಿ, ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಕೂಡ ಸ್ಕೌಟ್ ಸ್ಕಾರ್ಪ್ ನೀಡುವುದರ ಮೂಲಕ ಅವರನ್ನು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರನ್ನು ಚಪ್ಪಾಳೆಯೊಂದಿಗೆ ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಉಷಾಲತಾ ಟೀಚರ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಂಚಾಲಕರಾದಂತಹ ಶ್ರೀಯುತ ಸೋಮಶೇಖರ ಚೌಟ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ
ನಮ್ಮ ಶ್ರೀಮತಿ ಕಂಪ್ಯೂಟರ್ ಶಿಕ್ಷಕಿಯಾದಂತಹ ಶ್ರೀಮತಿ ನೂತನ್ ಟೀಚರ್ ಅವರನ್ನು ಇವತ್ತು ನಾವು ಅವರನ್ನು ಬಹಳ ಸಂಸ್ಕಾರಯುತವಾಗಿ ಅವರನ್ನು ನಾವು ಇವತ್ತು ಬೀಳ್ಕೊಡ್ತಾ ಇದ್ದೇವೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಬಂದಂತಹ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ನಮಗೆ ಬಂದಂತಹ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕಿದ್ದಂತಹ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಹೇಳುತ್ತಾ, ಈ ಯೋಗ ದಿನಾಚರಣೆಯ ಪ್ರಾಮುಖ್ಯತೆಯನ್ನು ಎಲ್ಲರೂ ಕೂಡ ಇವತ್ತು ಮನಗಂಡು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಸರ್ವರನ್ನು ಬಹಳ ಪ್ರೀತಿಯಿಂದ ಆದರಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ ಹಿರಿಯ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಮೋಹಿನಿ ಟೀಚರ್ ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು, ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು 2 ಪ್ರಸ್ತಾವನೆ ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು 2-3 ಯೋಜನೆಗಳು ಇದೆ. ಅದನ್ನು ನಾವು ಇಲ್ಲಿ ಹೇಳಲೇಬೇಕಾಗ್ತದೆ. ವಿಶೇಷವಾಗಿ ಒಂದು ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ ಅಂತೇಳಿ ಈಗಾಗಲೇ ಸುಮಾರು ಒಂದು 5 ವರ್ಷಗಳಿಂದ ಅದನ್ನು ಮಾಡಿ, ಅದರಲ್ಲಿ ಪ್ರತಿ ವರ್ಷ ಕೂಡ ಸುಮಾರು ಒಂದು 70ರಿಂದ 75 ಮಕ್ಕಳನ್ನು ನಾವು ದತ್ತು ತೆಗೊಳ್ಳೋದು ಅಂತೇಳಿದರೆ ಶೈಕ್ಷಣಿಕವಾಗಿ ದತ್ತು ತೆಗೊಳ್ಳುವಂಥದ್ದು. ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಪ್ರತಿ ವರ್ಷ ಮಕ್ಕಳನ್ನು ದತ್ತು ತೆಗೊಳ್ಳುವಂಥದ್ದು ಅದು ಬಹಳ ಒಂಥರ ಖುಷಿ ಪಟ್ಟದ್ದು. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಧನಂಜಯ ಕುಂಬ್ಳೆ ಅವರ ಹತ್ರ ಹೋದಾಗ ಅದನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು, ನಮ್ಮ ಸಂಸ್ಥೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳಿದರೆ ಭಾಳ ಇವತ್ತು ಕೂಡ ಬಹಳ ಒತ್ತಡ ಇದೆ ಅವರಿಗೆ. ಈಗ 11 ಗಂಟೆಗೆ ತರಗತಿ ಇದೆ, 11 ಕಾಲಿಗೆ. ಅದಕ್ಕೆ ಮೊದಲು ನಾವು ಬಿಟ್ಟುಕೊಡುವಂಥ ಪರಿಸ್ಥಿತಿ ಕೂಡ ಇದೆ. ಆದರೂ ಕೂಡ ಈ ಒಂದು ಸಂದರ್ಭವನ್ನು ನೋಡಿಕೊಂಡು ವಿದ್ಯಾಸಂಸ್ಥೆಗೆ ಆಗಮಿಸಿ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವುದಂಥದ್ದೇ ನಮ್ಮ ದೊಡ್ಡ ಸೌಭಾಗ್ಯ ಅಂತ ಅಂದೆಣಿಸಿಕೊಂಡು, ಒಂದು ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ, ಮತ್ತೊಂದು ಅರಿವಿನ ಸಸಿ ಯೋಜನೆ ಅಂತೇಳಿ ಈಗಾಗಲೇ ಅದು ಪ್ರಾರಂಭ ಆಗಿದೆ. ಮಕ್ಕಳು ಹುಟ್ಟುಹಬ್ಬ ದಿನದಂದು ಆ ಮಕ್ಕಳು ಬಂದು ಅವರಿಗೆ ಶುಭಾಶಯವನ್ನು ಮೈಕಲ್ಲಿ ಸಲ್ಲಿಸಿದ ಕೂಡಲೇ ಆ ಮಕ್ಕಳನ್ನು ಕರೆದುಕೊಂಡೋಗಿ, ಅದು ವೈದ್ಯಕೀಯ ಇದು ಔಷಧೀಯ ಗಿಡಗಳಾಗಿರ್ಬೋದು, ಬೇರೆ ಯಾವುದೇ ಗಿಡಗಳಾಗಿರ್ಬೋದು, ಯಾವುದು ಸಿಗದಿದ್ದರೆ ಮಕ್ಕಳು ಬೇರೆ ಬೇರೆ ಹೂವಿನ ಗಿಡಗಳು ತಗೊಂಡು ಬರ್ತಾರೆ. ಆ ಮಕ್ಕಳ ಹತ್ರ ನೆಟ್ಟು ಅದನ್ನು ಪೋಷಣೆ ಮಾಡುವ ಜವಾಬ್ದಾರಿ ಆ ಮಗುವಿಗೆ. ತುಂಬ ಇವತ್ತು ಬೇರೆ ಬೇರೆ ಗಿಡಗಳು ನಮ್ಮ ಶಾಲೆಯಲ್ಲಿ ಕಾಣ್ತಾ ಇದೆ. ಅದೆಲ್ಲ ಮಕ್ಕಳ ಹುಟ್ಟುಹಬ್ಬದಿಂದ ದಿನದಂದು ನೆಟ್ಟು ಪೋಷಣೆ ಮಾಡುವಂಥ ಜವಾಬ್ದಾರಿ ಮಕ್ಕಳಿಗೆ. ಇದು ಈ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಲಿಕ್ಕೆ ತಂದಂಥ ಕೆಲವೊಂದು ಯೋಜನೆಗಳು. ಇವತ್ತು ಜ್ಞಾನವೃಕ್ಷ ಯೋಜನೆ ಅಂತ ಹೇಳಿದರೆ, ಅದು ಅತಿಥಿಗಳು ನಮ್ಮ ವಿದ್ಯಾಸಂಸ್ಥೆಗೆ ಬರ್ತಾರೆ. ಅದು ಇವತ್ತು ಪ್ರಾರಂಭಗೊಳ್ತದೆ. ಒಂದು ಮುಖ್ಯ ಅತಿಥಿಗಳು ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಮತ್ತು ನಮ್ಮ ಕಡಂಜ ಸೋಮಶೇಖರ್ ಚೌಟ್ರು ಅದನ್ನು ಪ್ರಾರಂಭ ಮಾಡ್ತಾರೆ. ಅದು ಅತಿಥಿಗಳು ಬಂದ ದಿನ ಅವತ್ತು ಅತಿಥಿಗಳಿಗೆ ನಾವು ಕೊಡುವಂಥದ್ದು ಗಿಡವನ್ನು ಕೊಡ್ತೇವೆ. ಇವತ್ತು ಅವರಿಗೆ ಕೊಡ್ತೇವೆ. ಒಂದು ಗಿಡವನ್ನು ಕೊಟ್ಟು ಅದೇ ಗಿಡವನ್ನು ಸಂಸ್ಥೆಯಲ್ಲಿ ನೆಟ್ಟು ಅದನ್ನು ಒಂದು ವಿದ್ಯಾರ್ಥಿಗೆ ದತ್ತು ಕೊಡ್ತೇವೆ. ಆ ಮಗು ಚಂದ ಮಾಡಿ ನೀರೆಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿ ಅದನ್ನು ಪೋಷಣೆ ಮಾಡುವಂಥ ಜವಾಬ್ದಾರಿ ಇದಿರ್ತದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಒಂದು ಪಠ್ಯ ಮತ್ತು ಪಠ್ಯೇತರ ಪೂರಕವಾಗಿ ಬೇರೆ ಬೇರೆ ಯೋಜನೆಯನ್ನು ಅಳವಡಿಸಿಕೊಂಡು, ಮುಖ್ಯವಾಗಿ ಈ ಪಠ್ಯ ಮಾತ್ರ ತಲೆಯಲ್ಲಿ ಪುಸ್ತಕದ ಬದನೆಕಾಯಿ ಮಾತ್ರ ತುಂಬಿಕೊಳ್ಳದೆ ಆ ಮಕ್ಕಳು ಪಠ್ಯೇತರವಾಗಿ ಸರ್ವತೋಮುಖವಾಗಿ ಬೆಳವಣಿಗೆ ಆಗಬೇಕು. ಆ ವಿದ್ಯಾಸಂಸ್ಥೆ ಬಿಟ್ಟು ಹೋಗುವಾಗ ಯಾರಾದರೂ ಒಂದು ಇಂಟರ್ವ್ಯೂ ಮಾಡುವಾಗ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡುವಂಥ ಶೈಲಿ, ಅದು ಭಾಷಣ ಶೈಲಿ ಹೇಗಿರಬೇಕು, ವ್ಯಕ್ತಿತ್ವ ವಿಕಸನ, ನಾಯಕತ್ವ, ಇದೆಲ್ಲವೂ ಈ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲದೆಷ್ಟೋ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ, ಪ್ರಾಧ್ಯಾಪಕರಿಗೆ ಗೊತ್ತಿದೆ. ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳು ಯೂನಿವರ್ಸಿಟಿ ಏನೆಲ್ಲ ನಡೀತದೆ ಎಲ್ಲದರಲ್ಲಿ ಕೂಡ ನಾವು ಭಾಗವಹಿಸಿದ್ದೇವೆ. ಭಾಷಣ ಸ್ಪರ್ಧೆ, ಅದು ಆನ್ಲೈನ್ನಲ್ಲಿ ನಡೆಯುವಂಥ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ನಮ್ಮ ಮಕ್ಕಳು ಹಾಗೆ ಇದ್ದರು. ಯಾಕೆ ನಾನು ಈಗ ಹೇಳ್ತಾ ಇದ್ದೇನೆ ಅಂತಂದರೆ, ಈಗ ಬಂದಿರುವಂಥ ಮಕ್ಕಳು ಅದನ್ನು ಅಳವಡಿಸ್ಕೊಂಡು ಹೋಗಬೇಕು. ನೀವಾಗಿಯೇ ಬರಬೇಕು ಹಾಡಲಿಕ್ಕೆ. ನಿನ್ನೆ ನೋಡಿ ಮೊನ್ನೆ ಒಂದು ಮಗು, ಪಾಪ ವಿಕಲಚೇತನ ಮಗು ಇಲ್ಲಿದೆ ನೋಡಿ, ಬಹಳ ಒಳ್ಳೆ ರೀತಿಯಲ್ಲಿ ಹಾಡಿದಳು. ಇವಳಿಗೆ ಒಂದು ಅವಕಾಶ ಕೊಟ್ಟೆವು, ಮೈಕ್ ತಗೊಂಡು 4 ನಿಮಿಷ ಹಾಡಿದಾಳೆ. ಅದು ಏನೇ ಆಗಲಿ ನೋಡಿ, ಆ ಒಂದು ಯಾವುದೇ ಹೆದರಿಕಿಲ್ಲದೆ ಆ ಮಗು ಮೈಕ್ ತಗೊಂಡು ಹಾಡಿತು. ಅರಿಲ್ಲ ಇವಳು, ಅವಳಿಗೆ ಒಂದು ಚಪ್ಪಾಳೆ ತಟ್ಟಿರಿಲ್ಲ, ನನಗೆ ಒಂದು ಹೌದು
ನಮ್ಮಲ್ಲಿ ಒಂದು 3 ಮಕ್ಕಳು ವಿಕಲಚೇತನ ಮಕ್ಕಳು ಕೂಡ ಇದ್ದಾರೆ. ಅವರಿಗೆ ಕೂಡ ವಿಶೇಷವಾಗಿ ನಾವು ನಿಜವಾಗಿ ಅವರು ಶಾಲೆಯಲ್ಲಿ ಕ್ಲಾಸಲ್ಲೇ ಕುಳಿತುಕೊಳ್ಳುವುದಿಲ್ಲ ಮಕ್ಕಳು. ಆದರೂ ನಾವು ಯಾಕೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಕೂಡ ಒಂದು ವ್ಯಕ್ತಿತ್ವದ ಬಗ್ಗೆ ಅವರು ಓದಿದ್ರೂ ಪರವಾಗಿಲ್ಲ, ಟೋಟಲ್ ಆಗಿ ಅವರು 10ನೇ ಕ್ಲಾಸ್ ಆಗಿ ಹೋಗುವಾಗ ಒಂದು ವ್ಯಕ್ತಿತ್ವ ರೂಪಣೆಯಾಗಿ ಹೋಗ್ಬೇಕು ಅವರು, ಅಲ್ವಾ? ಆ ರೀತಿಯಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. 8ನೇ ಕ್ಲಾಸ್ ಬರುವಾಗ ಗಲಾಟೆ ಮಾಡಿದ ಮಗು 10ನೇ ಕ್ಲಾಸ್ ಆಗುವ ಪರ್ಫೆಕ್ಟ್ ಆಗಿ ನಮ್ಮ ಶಾಲೆಯಿಂದ ಹೋಗಿದ್ದಾರೆ. ಹಾಗಾಗಿ ನಮಗೆಲ್ಲ ಹೆಮ್ಮೆ ಇದೆ. ನಮ್ಮ ಅಧ್ಯಾಪಕರು ಅಷ್ಟು ಒಳ್ಳೆಯ ಅಧ್ಯಾಪಕರು ಆ ಮಕ್ಕಳಿಗೆ ಕೇವಲ ಪಠ್ಯವನ್ನು ಬೋಧನೆ ಮಾಡಿದೆ, ಪಠ್ಯೇತರವಾಗಿ ಎಲ್ಲ ಚಟುವಟಿಕೆ ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳು ಆಗಲಿಕ್ಕೆ ನಮಗೆ ಸಹಕಾರ ಮಾಡ್ತಾ ಇರುವಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿಕೊಳ್ತಾ, ಇವತ್ತಿನ ಕಾರ್ಯಕ್ರಮ ನಮ್ಮ ವಿಶ್ವ ಯೋಗ ದಿನಾಚರಣೆ ದೀಪ ಪ್ರಜ್ವಲನೆ ಮಾಡುವ ಮುಖೇನ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತೇಳಿ ಡಾಕ್ಟರ್ ಧನಂಜಯ ಕುಂಬಳೆ ಅವರಲ್ಲಿ ವಿನಂತಿ ಮಾಡ್ತೇನೆ. ಈಗಾಗಲೇ ಅವರ ಬಯೋಡೇಟಾವನ್ನು ಹೇಳಿದರು ಟೀಚರ್. ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಇದೆ ನಮ್ಮಲ್ಲಿ, ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಳ ತಾಲೂಕು ಘಟಕದ ಅಧ್ಯಕ್ಷರಾಗಿ ಪ್ರತಿ ತಿಂಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿದ್ದಾರೆ ಡಾಕ್ಟರ್ ಧನಂಜಯ ಕುಂಬಳೆ ಅವರು. ಒಳ್ಳೆಯ ಪುಸ್ತಕ ವಾಗ್ಮಿಗಳು, ಯಾವ ವಿಚಾರ ಕೊಟ್ಟರು ಕೂಡ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಿ ಆ ಮಕ್ಕಳಿಗೆ ಮುಟ್ಟುವ ಹಾಗೆ ದೊಡ್ಡವರಿಗೆ ಮುಟ್ಟುವ ಹಾಗೆ ಒಳ್ಳೆ ಸ್ಪೀಕರ್ ಅವರು. ಅಂಥ ಒಂದು ಸ್ಪೀಕರ್ ನಾನು ನೋಡಲಿಲ್ಲ. ಅಂಥ ಅಷ್ಟು ಮಂದಿಯಲ್ಲಿ ಅವರೊಬ್ಬರು ಒಳ್ಳೆಯ ಸ್ಪೀಕರ್ ಡಾಕ್ಟರ್ ಧನಂಜಯ ಕುಂಬಳೆ ಅವರು. ಯಾವ ವಿಚಾರ ಕೊಟ್ಟರು ಮಾತಾಡೋರು. ಅಂಥವರು ಒಳ್ಳೆ ಕೃತಿಗಳನ್ನು ಕೂಡ ಬರೆದಿದ್ದಾರೆ, ಒಳ್ಳೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ವಿಶೇಷವಾಗಿ ಅವರ ಕಾರ್ಯಕ್ರಮಗಳು ಆಗಿರ್ತದೆ. ಅವರು ಧನಂಜಯ ಕುಂಬಳೆ ಅವರು ಸಂಘಟನೆ ಮಾಡ್ತಾರೆ ಒಂದು ಕಾರ್ಯಕ್ರಮ ಅಂತಂದರೆ ವಿಶ್ವವಿದ್ಯಾನಿಲಯದಲ್ಲಿ ಆ ರೀತಿ ಇರ್ತದೆ. ಈಗ ದೀಪ ಪ್ರಜ್ವಲನೆ ಮಾಡುವ ಬಗ್ಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂದರೆ ವಿನಂತಿ ಮಾಡಿ. ಕಾರ್ಯಕ್ರಮ ಇದನ್ನು ನಮ್ಮ ಕಡಂಜ ಸೋಮಶೇಖರ್ ಚೌಟ್ರು, ತಮಗೆಲ್ಲ ಗೊತ್ತಿದೆ, ಮಕ್ಕಳಿಗೆ ಈಗಾಗಲೇ ಗೊತ್ತಿದೆ, ಅಸೆಂಬ್ಲಿಯಲ್ಲಿ ಹೇಳಿದ್ದೇವೆ. ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ಕಡಂಜ ಸೋಮಶೇಖರ್ ಚೌಟ್ರು ತಮಗೆಲ್ಲ ಗೊತ್ತಿರುವ ಹಾಗೆ ಆಚರಣೆಯನ್ನು ಅವರ ಒಂದು ಹೆಸರಿನಲ್ಲೇ ಇಲ್ಲಿ ಆಚರಣೆ ಮಾಡ್ತಾ ಇದ್ದೆವು. ತುಂಬ ಒಂದು 35-40 ಪ್ರೈಸ್ ಬರ್ತದೆ. ಅದೆಲ್ಲವನ್ನು ಕೂಡ ಅವರೇ ಕೊಟ್ಟು ಮನೆಯಲ್ಲಿ ಕೂಡ ಕುಳಿತುಕೊಳ್ಳುವುದಿಲ್ಲ, ವಿದ್ಯಾಸಂಸ್ಥೆಯಲ್ಲಿ ಇನ್ನು ಸಂಚಾಲಕರಾದ ಮೇಲೆ ಅಂತೂ ನಮ್ಮ ವಿದ್ಯಾಸಂಸ್ಥೆಯಲ್ಲೇ ಇದ್ದು ನಮ್ಮೆಲ್ಲ ಚಟುವಟಿಕೆಗಳಿಗೆ ಪ್ರೇರಣೆ ಶಕ್ತಿಯಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಇವತ್ತು ಈ ಒಂದು ಜ್ಞಾನ ವೃಕ್ಷ ಯೋಜನೆಯನ್ನು ಚಾಲನೆ ಕೊಡಬೇಕು ಅಂತೇಳಿ ಅತಿಥಿ ಸಮ್ಮುಖದಲ್ಲಿ ವಿನಂತಿ ಮಾಡ್ತೇನೆ. ಭಾಳ ಖುಷಿಯಾಗಿದೆ ಇವತ್ತು. ನನಗೆ ತುಂಬ ಖುಷಿಯಾಗಿದೆ. ಯಾಕೆ ಖುಷಿಯಾಗಿದೆ ಅಂದರೆ, ನಾವು ಶಾಲಾ ದಿನಗಳಲ್ಲಿ ಓದ್ತಾ ಇರಬೇಕಿದ್ರೆ ಈ ಸ್ಕೌಟ್ ಗೈಡ್ ಅದೆಲ್ಲ ಇರಲಿಲ್ಲ. ನನ್ನ ಮಗ ಹೀಗೆ ಟೈ ಎಲ್ಲ ಹಾಕ್ಕೊಂಡು ಅಂತ ಶಾಲೆಗೆ ಹೋಗುವಾಗ ನನಗೂ ಆಸೆ ಆಗ್ತಾಯಿತ್ತು, ಒಂದು ಸಲ ಇದನ್ನು ಹಾಕ್ಕೋಬೇಕು ಅಂತ. ಇವತ್ತು ಇಲ್ಲಿ ವೇದಿಕೆಯಲ್ಲಿಯೇ ಇದನ್ನೆಲ್ಲ ಹಾಕಿ ಒಂದು ಸಂಭ್ರಮವನ್ನು ಕೊಟ್ಟಿದ್ದೇನೆ. ತುಂಬ ಖುಷಿಯಾಗಿದೆ. ಹರೇಕಳ ಶಾಲೆಗೆ ಬರುವುದು ಅಂದ್ರೇ ಒಂದು ಸಂಭ್ರಮ, ಒಂದು ಖುಷಿ. ಯಾಕೆ ಖುಷಿ ಅಂದರೆ ಇಲ್ಲೊಂದು ಆಪ್ತ ವಾತಾವರಣ ಇದೆ. ಎಲ್ಲರೂ ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಇಲ್ಲಿರುವ ಅಧ್ಯಾಪಕರಿರ್ಬೋದು, ಇಲ್ಲಿರತಕ್ಕಂಥ ಹಿರಿಯರಿರ್ಬೋದು, ಅಥವಾ ಇಲ್ಲಿರುವ ವಿದ್ಯಾರ್ಥಿಗಳು. ಬೇರೆ ಕಡೆ ಸಿಕ್ಕುವಾಗಲೂ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಸಿಕ್ಕುವಾಗ, ವಿಶ್ವವಿದ್ಯಾಲಯಕ್ಕೆ ಬರುವಾಗ ಹರೇಕಳ ಶಾಲೆಯ ವಿದ್ಯಾರ್ಥಿಗಳು ಪ್ರತ್ಯೇಕವಾಗಿ ಅವರು ಎಲ್ಲಿ ಸಿಕ್ಕಿದರೂ ಕೂಡ ಒಂದು ನಮಸ್ತೆ ಕೊಟ್ಟು ಒಂದು ಪ್ರೀತಿಯಿಂದ ಮಾತಾಡಿಸ್ತಾರೆ. ಈ ಗುಣ, ಈ ಆಪ್ತತೆ ಉಂಟಲ್ಲ, ಇದು ಭಾಳ ಮುಖ್ಯ ಅಂತ ನಮಗೆ. ನಾವೆಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ಎಲ್ಲರ ಜೊತೆಗೆ ಪ್ರೀತಿಯಿಂದ ವ್ಯವಹರಿಸಬೇಕು. ನಮಗೆ ಒಂದು ಊರು ಇದ್ದರೆ ಆ ಊರಿಗೆ ಹೆಸರು ಬರುವುದು ಯಾರಿಂದ ಬರ್ತದೆ ಅಂದರೆ, ಅಲ್ಲಿ ಯಾರು ಬದುಕ್ತಾರೆ, ಅಲ್ಲಿರುವ ವ್ಯಕ್ತಿಗಳು ಯಾರು ಇರ್ತಾರೆ ಅವರಿಂದ ಊರಿಗೆ ಹೆಸರು ಬರೋದು. ಈಗ ಹರೇಕಳ ಅಂತ ಹೇಳುವಾಗ ನಮ್ಗೆ ನೆನಪಾಗುತ್ತೆ ಯಾರನ್ನು? ಒಂದು ಹಾಜಬ್ಬರನ್ನು ನೆನಪಾಗತ್ತೆ, ಹೌದಾ? ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಳ ದೊಡ್ಡ ಹೆಸರು. ಇನ್ನೊಂದು ಹರೇಕಳ ಅಂತ ಹೇಳುವಾಗ ನಮ್ಮ ಶೈಕ್ಷಣಿಕ ವಲಯದಲ್ಲಿ ನಮ್ಮ ಜಿಲ್ಲಾ ಮಟ್ಟ ಇರ್ಬೋದು, ನಮ್ಮ ತಾಲೂಕು ಮಟ್ಟ ಇರ್ಬೋದು, ಇಂಥ ಕಡೆಯಲ್ಲೆಲ್ಲ ನಾವು ಹರೇಕಳ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವ ಒಂದು ಶಾಲೆ ಯಾವುದು ಅಂದರೆ ಅದು ರಾಮಕೃಷ್ಣ ಶಾಲೆ. ಅದು ಯಾಕೆ ನೆನಪಾಗುತ್ತೆ? ಇಲ್ಲಿ ಅಷ್ಟು ಶಾಲೆಗಳಿಲ್ಲ. ನೀವು ನೋಡಿ, ನಮ್ಮ ಸುತ್ತಮುತ್ತ ಎಷ್ಟು ಶಾಲೆಗಳಿಲ್ಲ.
ಈ ತಾಲೂಕಲ್ಲಿ ಎಷ್ಟು ಶಾಲೆಗಳಿರಲಿಕ್ಕಿಲ್ಲ, ಈ ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳಿರಲಿಕ್ಕಿಲ್ಲ. ಆದರೆ ಹರೇಕಳ ಅಂತ ಹೇಳಿದ ತಕ್ಷಣ ಈ ಊರು, ಈ ಶಾಲೆಯ ನೆನಪು ನಮಗೆ ಟಪ್ಪನೆ ಯಾಕಾಗುತ್ತೆ ಅಂದರೆ ಇಲ್ಲಿನ ವಿದ್ಯಾರ್ಥಿಗಳು ಹಾಗೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗೆ ಗುರುತಿಸಿಕೊಳ್ಳಲಿಕ್ಕೆ ಕಾರಣ ಏನಂದರೆ ನೀವು ವಿದ್ಯಾರ್ಥಿಗಳು, ನೀವು ಇಲ್ಲಿರತಕ್ಕಂಥ ಅಧ್ಯಾಪಕರು ಎಷ್ಟು ಪ್ರೀತಿಯಿಂದ, ಎಷ್ಟು ಶ್ರದ್ಧೆಯಿಂದ ನಿಮಗೆಲ್ಲ, ನಮ್ಮಲ್ಲಿ ಸರ್ವಾಂಗೀಣ ಶಿಕ್ಷಣ ಅಂತ ಒಂದು ಕಲ್ಪನೆ ಇದೆ. ಸರ್ವಾಂಗೀಣ ಅಂದರೆ ಏನು? ಎಲ್ಲ ರೀತಿಯ ಶಿಕ್ಷಣ. ಖಾಲಿ ಈಗ ನಾವು ತರಗತಿಯಲ್ಲಿ ನಮ್ಮ ಪಾಠಪುಸ್ತಕದ ಜೊತೆಗಿನ ಓದು ಅದು ಬೇಕೇ ಬೇಕು, ಅದು ಇಲ್ಲದೇ ಇಲ್ಲ. ಅಂದರೆ ನೀವು ನಿಮ್ಮ ಪುಸ್ತಕದ ಓದು ಮತ್ತು ನಿಮ್ಮ ಕಲಿಕೆ ಏನುಂಟು, ನಿಮ್ಮ ಅಂಕಗಳೇನುಂಟು ಅದು ಬೇಕು. ಅದರ ಜೊತೆಗೇನೆ ಅಷ್ಟಕ್ಕೆ ಸೀಮಿತ ಆಗದೆ ನೀವು ಪೂರ್ಣವಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತೀರಿ. ಅದರಿಂದಾಗಿ ಏನು ಲಾಭ ಆಗಿದೆ ಅಂದರೆ ಉಳಿದ ಶಾಲೆಗಳಿಗಿಂತ ಭಿನ್ನವಾಗಿ ನಿಮಗೊಂದು ವ್ಯಕ್ತಿತ್ವ ಪ್ರಾಪ್ತ ಆಗಿದೆ. ಅದು ಆಗಿರೋದೇನು? ನೀವು ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತೀರಿ, ಎಷ್ಟೆಷ್ಟೋ ಬೇರೆ ಬೇರೆಯವರ ಟೀಮ್ಗಳ ಜೊತೆಗೆ ನೀವು ಸ್ಪರ್ಧೆ ಮಾಡ್ತೀರಿ, ಅವರ ಜೊತೆಗೆ ಮಾತಾಡ್ತೀರಿ, ಲೋಕವನ್ನು ನೀವು ನೋಡ್ತೀರಿ. ನೋಡಿ, ಇಲ್ಲಿ ಒಳ್ಳೊಳ್ಳೆಯ ಆದರ್ಶದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನೋಡಿ, ಇಲ್ಲಿ ನೀವು ಒಂದು ಹುಟ್ಟುಹಬ್ಬ ಆಚರಿಸೋದಿದ್ರೆ ಒಂದು ಗಿಡ ನೆಡ್ತೀರಿ. ಎಲ್ಲರೂ ಹುಟ್ಟುಹಬ್ಬ ಆಚರಿಸೋದಂದ್ರೆ ಏನು? ಒಂದು ದೀಪವನ್ನು ಉರಿಸಿಯೋ ಅಥವಾ ಕೆಲವರು ನಂದಿಸಿ ಒಂದು ಕೇಕ್ ಕಟ್ ಮಾಡಿ ಕುಣಿದ್ರೆ ಮುಗಿಯಿತು. ಹಾಗೆ ನೀವು ಹಾಗಲ್ಲ. ನೋಡಿ, ನಿಮ್ಮ ಹುಟ್ಟುಹಬ್ಬವನ್ನು ನೀವು ಹೇಗೆ ಆಚರಣೆ ಮಾಡ್ತೀರಿ? ಒಂದು ಗಿಡ ನೆಟ್ಟು ಆಚರಣೆ ಮಾಡ್ತೀರಿ. ಇಲ್ಲಿ ಯಾರೋ ಅತಿಥಿಗಳು ಬಂದರೆ ಅವರು ಬಂದ ದಿನ ಅವರಿಗೆ ಒಂದು ವೃಕ್ಷವನ್ನು ಕೊಟ್ಟು ಅದನ್ನು ನೀವೇ ಪಾಲನೆ ಮಾಡಬೇಕು. ನಿಮಗೊಂದು ಪರಿಸರದ ಪ್ರೀತಿ ಉಂಟಾಗಬೇಕು. ಯಾಕಂದರೆ ನಾವೆಲ್ಲ ಪರಿಸರದ ಜೊತೆಗೆ ಬದುಕೋರಲ್ವಾ? ಹೌದಲ್ಲ? ನಾವೆಲ್ಲ ಒಂದು ಪರಿಸರದ ಜೊತೆಗೆ ಈ ಪರಿಸರಕ್ಕೂ ನಮಗೊಂದು ಸಂಬಂಧ ಇದೆ. ಆದ್ದರಿಂದ ನಮಗೆ ಒಂದು ಗಿಡದಲ್ಲಿ ಹೂ ಅರಳುವಾಗ ಸಂತೋಷ ಆಗೋದು. ಇಲ್ಲದ್ರೆ ನಮಗೆ ಯಾಕೆ ಸಂತೋಷ ಆಗಬೇಕು ಅಲ್ವಾ? ನಾವು ನೆಟ್ಟ ಗಿಡದಲ್ಲಿ ಒಂದು ಹೂ ಅರಳಿದರೆ ನಿಮಗೆ ಖುಷಿ ಆಗ್ತದೆ ಇಲ್ವಾ? ಖುಷಿ ಆಗ್ತದೆ ಅಂದರೆ ಏನರ್ಥ? ನಮಗೂ ಅದಕ್ಕೂ ಸಂಬಂಧ ಇದೆ ಅಂತ ಅರ್ಥ. ಅದರಿಂದ ನಾವು ಇಲ್ಲಿರತಕ್ಕಂಥ ಹಕ್ಕಿಗಳ ಜೊತೆಗೆ, ಇಲ್ಲಿರತಕ್ಕಂಥ ಗಿಡಗಳ ಜೊತೆಗೆ ನಮಗೊಂದು ಸಂಬಂಧ ಇದೆ. ಸಂಬಂಧ ಇರುವುದರಿಂದಲೇ ಹಕ್ಕಿ ಹಾರುವುದು ನೋಡುವಾಗ, ಹೂ ಅರಳುವುದು ನೋಡುವಾಗ, ನೀರು ಹರಿಯುವುದನ್ನು ನೋಡುವಾಗ ನಮಗೆ ಸುಖ ಆಗೋದು, ಖುಷಿ ಆಗೋದು, ಸಂತೋಷ ಆಗೋದು. ಅಂದರೆ ಈ ಪ್ರಕೃತಿ ಮತ್ತು ನಾವು ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಂದೇ, ನಾವೆಲ್ಲ ಒಟ್ಟಿಗೆ ಬದುಕಬೇಕಾದವರು. ಅದರಿಂದ ಈ ಪ್ರಜ್ಞೆ ಉಂಟಲ್ಲ, ಈ ಒಂದು ಆಶಯ ಉಂಟಲ್ಲ, ಇದನ್ನು ನಮ್ಮ ಮನಸ್ಸಿನೊಳಗೆ ಈ ಶಾಲೆಯ ಅಧ್ಯಾಪಕರುಗಳು ಬಿತ್ತಾ ಇದ್ದಾರೆ, ಈ ಶಾಲೆಯ ಆಡಳಿತ ಮಂಡಳಿ ಬಿತ್ತಾ ಇದೆ. ನೀವು ಬೆಳೆದು ದೊಡ್ಡವರಾದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ರಾಮಕೃಷ್ಣ ಶಾಲೆಯಲ್ಲಿ ಓದಿದ್ರಿಂದ ನಮಗೇನು ಲಾಭ ಆಯಿತು ಅಂತ. ಅದರಿಂದ ಇಲ್ಲಿರುವಾಗ ಇವರು ನಮ್ಮ ಎಲ್ಲ ಗುರುಗಳ, ದೇವರ ಹಾಗಿರತಕ್ಕಂಥ ಗುರುಗಳು ನಿಮ್ಗೆ ಏನು ಹೇಳಿಕೊಡ್ತಾರೆ ಅವುಗಳನ್ನು ಬಹಳ ಪ್ರೀತಿಯಿಂದ ಮಾಡಿ, ಆಸಕ್ತಿಯಿಂದ ಮಾಡಿ, ಅದರಲ್ಲಿ ಶ್ರದ್ಧೆಯಿಂದ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಿ ಅನ್ನುವ ಮೊದಲ ಮಾತುಗಳನ್ನು ಹೇಳಿ ಇವತ್ತು ಯೋಗ ದಿನಾಚರಣೆಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಹೌದಲ್ಲ? ಯೋಗ ದಿನ. ಯೋಗ ಅಂದರೆ ಏನು ಕೇಳಿದಿರಾ? ಯೋಗ ಅಂದರೆ ವಾಸ್ತವದಲ್ಲಿ ನಮ್ಮ ಪರಂಪರೆಯಿಂದ, ನಮ್ಮ ಭಾರತೀಯ ಪರಂಪರೆ ಬಹಳ ಶ್ರೇಷ್ಠವಾದ ಒಂದು ಪರಂಪರೆ ಅದು. ಆ ಪರಂಪರೆ ಬೇರೆ ಬೇರೆ ನೆಲೆಗಳಲ್ಲಿ ಆಲೋಚನೆ ಮಾಡಿದೆ. ಅವುಗಳಲ್ಲಿ ದರ್ಶನಗಳು ಅಂತೇವೆ. ಯೋಗ ಎನ್ನುವುದು ಒಂದು ದರ್ಶನ. ಬೇರೆ ಬೇರೆ ದರ್ಶನಗಳು ಏನು ಕಾಲೇ ನಮ್ಮ ಅಂತರಂಗದ, ನಮ್ಮ ಆತ್ಮ, ಅಧ್ಯಾತ್ಮ ಅದರ ಕುರಿತು ಮಾತ್ರ ಮಾತಾಡಿದರೆ, ಯೋಗ ಅದು ನಮ್ಮ ಆತ್ಮ ಮತ್ತು ನಮ್ಮ ಶರೀರ ಎರಡನ್ನೂ ಕೂಡ ಬೆಸೆಯುತ್ತೆ. ನಮಗೆ ಎರಡು ಸಂಗತಿ ಉಂಟು ನೋಡಿ. ನಮಗೊಂದು ಶರೀರ ಉಂಟಾ? ನಮ್ಮೆಲ್ಲರಿಗೂ ಒಂದು ಶರೀರ ಉಂಟು. ನಾವೆಲ್ಲ ಕಾಣಿಸಿಕೊಳ್ಳುವುದು ಯಾವುದರಲ್ಲಿ? ನಮ್ಮ ಶರೀರದಲ್ಲಿ. ಅದಕ್ಕೊಂದು 2 ಕಣ್ಣಿದೆ, ಅದಕ್ಕೊಂದು ಮೂಗಿ ಇದೆ, ಅದಕ್ಕೊಂದು ಬಾಯಿ ಇದೆ, ಅದಕ್ಕೆ 2 ಕಾಲು ಇದೆ, ಅದಕ್ಕೆ ಕೈ ಇದೆ. ಒಂದು ಶರೀರ ಅಂತ ಇದೆ ನಮಗೆ. ಹೌದಾ? ಹಾಗೇನೆ ನಮಗೊಂದು ಮನಸ್ಸು ಅಂತ ಇದೆ, ನಮಗೊಂದು ವ್ಯಕ್ತಿತ್ವ ಅಂತ ಇದೆ. ಹೌದಾ? ಅದು ಕಾಣ್ತದಾ? ಅದು ಕಾಣುವುದಿಲ್ಲ. ನಮ್ಮ ಮನಸ್ಸು ಅದು ಒಳಗಡೆ ಇರ್ತದೆ, ಅದು ಈ ಶರೀರದ ಮೂಲಕ ಕಟ್ಟಲ್ಪಡ್ತದೆ. ನೀವು ನಮ್ಮ ಶರೀರಕ್ಕೂ ಮತ್ತು ನಮ್ಮ ಮನಸ್ಸಿಗೂ ಎರಡಕ್ಕೂ ಆರೋಗ್ಯ ಬೇಕು. ಮೇಡಮ್ ಹೇಳಿದ್ರಲ್ಲ, ಆರೋಗ್ಯ ದಿನಾಚರಣೆಯೂ ಕೂಡ, ಯೋಗ ದಿನಾಚರಣೆ ಅಂದರೆ ಅದು ಆರೋಗ್ಯ ದಿನಾಚರಣೆಯೂ ಕೂಡ. ಯಾಕೆ ಗೊತ್ತುಂಟ? ನಮ್ಮ ಮನಸ್ಸು ಉಂಟಲ್ಲ, ಶರೀರ ಮತ್ತು ಮನಸ್ಸು ಆರೋಗ್ಯವಾಗಿದ್ದರೆ ನಾವು ಚೆನ್ನಾಗಿ ಬದುಕಲಿಕ್ಕಾಗತ್ತೆ. ಈ ಶರೀರ ನೋಡಿ, ಅದರಲ್ಲಿ ಏನು ಇರುವುದೇನು? ನಮ್ಮ ಶರೀರದಲ್ಲಿ ಹೊರಗಡೆ ಚರ್ಮ ಇದೆ, ಒಳಗಡೆ ಮಾಂಸ ಇದೆ, ಮತ್ತು ಎಲುಬುಗಳಿವೆ. ಹೌದಲ್ಲ? ಇಷ್ಟೇ. ಅದರ ಒಂದಷ್ಟು ರೋಮಗಳು ನಮಗೆ ಇವೆ, ಒಂದು ಶರೀರ ಹೊರಗೆ ಇವೆಲ್ಲ ಇದೆ. ಇದಕ್ಕೆ ಬೇಗ ಏನಾಗುತ್ತೆ ಅಂದರೆ ರೋಗ ರುಜಿನಗಳು ಬರ್ತವೆ. ಬೇಗ ಸಣ್ಣ ಪುಟ್ಟ ಏನು ಇನ್ಫೆಕ್ಷನ್ ಆದರೂ ಸಾಕು ನಮಗೆ ಜ್ವರ ಬಂದು ಬಿಡ್ತದೆ. ಅಂದರೆ ಈ ಶರೀರ ಉಂಟಲ್ಲ, ಬಹಳ ಸೂಕ್ಷ್ಮವಾದದ್ದು ಈ ಶರೀರಕ್ಕೆ ಯಾವುದೇ ರೋಗ ರುಜಿನಗಳು ಬರದ ಹಾಗೆ ನಾವು ನಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು, ಶಕ್ತಿ ವರ್ಧನೆ ಮಾಡಿಕೊಳ್ಳುವುದು ಇದು ತುಂಬ ಮುಖ್ಯ.
ಅರ್ಥ ಆಯ್ತಲ್ಲ? ನಮ್ಮ ಶಕ್ತಿಯನ್ನು ವರ್ಧನೆ ಮಾಡುವುದು ಹೇಗೆ? ಶರೀರದ ಶಕ್ತಿಯನ್ನು ಹೇಗೆ ವರ್ಧನೆ ಮಾಡುವುದು ಅಂದರೆ ನಾವು ನಿತ್ಯ ಎಕ್ಸಸೈಸ್ ಮಾಡಬೇಕು, ನಿತ್ಯ ನಾವು ಯೋಗವನ್ನು ಮಾಡಬೇಕು. ನಾವು ಶರೀರಕ್ಕೆ ಒಂದು ಹಾಗೆ ಮನಸ್ಸು ಉಂಟಲ್ಲ ನೋಡಿ, ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಲ್ಲ, ನಮಗೊಂದು ಮನಸ್ಸು ಉಂಟಲ್ಲ, ಈ ಮನಸ್ಸಿಗೂ ಕೂಡ ಒಂದು ನಿಯಂತ್ರಣ ಬೇಕು. ಅದನ್ನು ಬೇಕಾದಾಗ ಹರಿಯ ಬಿಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಒಂದು ರಥ ಉಂಟು ಅಂತ ಭಾವಿಸಿ, ಒಂದು ರಥ ಇದೆ. ಆ ರಥಕ್ಕೆ 5 ಕುದುರೆಗಳನ್ನು ಕಟ್ಟಿದ್ದಾರೆ, 5 ಕುದುರೆಗಳನ್ನು. ಅದರ ಮೇಲೆ ಒಬ್ಬ ರಥಿಕ ಕೂತಿದ್ದಾನೆ. ರಥದಲ್ಲಿ ಕೂತ್ಕೊಳ್ಳೋದು ಯಾಕೆ? ಬಸ್ಸಲ್ಲಿ ನೀವು ಕೂತ್ಕೊಳ್ಳೋದು ಯಾಕೆ? ಎಲ್ಲಿ ನಿಮ್ಮ ಊರಿನಿಂದ ಬಸ್ಸಲ್ಲಿ ಕೂತ್ಕೊಳ್ಳೋದು ಯಾಕೆ? ಇಲ್ಲಿ ಬಂದು ತಲುಪಬೇಕು ಅಂತಲ್ವಾ? ಹರೇಕಳ ಶಾಲೆ ಎದುರಿನಲ್ಲಿ ಬಸ್ ನಿಲ್ತದೆ, ಅಲ್ಲಿ ಬಸ್ಸಲ್ಲಿ ಇಳಿದು ನಾನು ಶಾಲೆಗೆ ಹೋಗ್ಬೇಕು, ಅದಕ್ಕೆ ಅಲ್ವಾ ಬಸ್ ಹತ್ತೋದು. ಹಾಗೇನೆ ನಮ್ಮ ಬದುಕಿಗೆ ಒಂದು ಗುರಿ ಉಂಟು, ಹೌದಾ? ನಮಗೆಲ್ಲರಿಗೂ ಕೂಡ ನೀವೀಗ ಇಲ್ಲೆಲ್ಲ ಈಗ ಕಲಿತಾ ಇದ್ದೀರಿ. ಯಾಕೆ ಕಲಿತಾ ಇದ್ದೀರಿ? ಸುಮ್ಮನೆ ಕಲಿಯುವುದಾ? ಸುಮ್ಮನೆ ನಿಮಗೆ ಸಮಯ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಬಂದು ಕಲಿಯುವುದಾ? ಅಲ್ಲ, ಇಲ್ಲಿ ಬಂದು ಕಲಿಯುವುದಕ್ಕೆ ಒಂದು ಉದ್ದೇಶ ಇದೆ, ಒಂದು ಗುರಿ ಇದೆ ನಮಗೆ. ನಾನು ಚೆನ್ನಾಗಿ ಕಲಿಬೇಕು, ಒಳ್ಳೆ ಅಂಕಗಳನ್ನು ಪಡಿಬೇಕು, ತುಂಬ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು, ನಾನೊಂದು ಸಮಾಜದಲ್ಲಿ ಒಂದು ಜನ ಆಗಬೇಕು, ನನಗೊಂದು ಉದ್ಯೋಗ ಸಿಕ್ಕಬೇಕು, ನಾನು ಹಾಗೆ ಒಳ್ಳೆ ಬದುಕನ್ನು ಬದುಕಬೇಕು. ಇದು ನಮ್ಮ ಗುರಿ. ಹೀಗೆ ಮಾಡಬೇಕು ಅಂತಿದ್ರೆ ನಾವು ಗುರಿಯ ಕಡೆಗೇ ಬರಬೇಕು. ನೀವು ಹರೇಕಳ ಶಾಲೆಗೆ ಬರಬೇಕು ಅಂತೇಳಿ ನೀವು ಕೊಣಾಜಿಗೆ ಹೋಗೋ ಬಸ್ಸಿಗೆ ಹತ್ತಿದ್ರೆ ಆಗ್ತದಾ? ಆಗುವುದಿಲ್ಲ. ನಾವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗುವ ರಥವನ್ನು ಹತ್ತಬೇಕು. ಈಗ 5 ಕುದುರೆಗಳು ಕಟ್ಟಲ್ಪಟ್ಟಿರತಕ್ಕಂಥ ಒಂದು ರಥ, ಅದರ ಮೇಲೆ ರಥಿಕೊಬ್ಬ ಕೂತು ತನ್ನಷ್ಟಕ್ಕೆ ಹೋಗಲಿ ಅಂತ ಹೇಳಿದರೆ ಕುದುರೆಗಳು ಎಲ್ಲಿಗೆ ಹೋದವು? ಕುದುರೆಗಳು ತಮಗೆ ಬೇಕಾದಾಗ ಹೋಗ್ಬೋದು. ಒಂದು ಕುದುರೆ ಆಚೆಗೆ, ಒಂದು ಕುದುರೆ ಈಚೆಗೆ, ಇನ್ನೊಂದು ಕಡೆ ಆಚೆಗೆ, ಮತ್ತೊಂದು ಕಡೆ ಹಿಂದಕ್ಕೆ ಹೋಗ್ಬೋದು ಅಲ್ವಾ? ಹೋಗ್ಬೋದು. ಆಗ ಏನಾಗುತ್ತೆ? ರಥದಲ್ಲಿ ಕುಳಿತವನಿಗೆ ತಾನು ತಲುಪಬೇಕಾದಲ್ಲಿ ತಲುಪಲಿಕ್ಕಾಗತ್ತಾ? ಆಗುವುದಿಲ್ಲ. ಆಗ ಏನು ಮಾಡಬೇಕು? ರಥದಲ್ಲಿ ಕೂತವ ಏನು ಮಾಡಬೇಕು? ಅದನ್ನು ತನ್ನ ಕಂಟ್ರೋಲ್ ಇಟ್ಟುಕೊಳ್ಬೇಕು. ರಥ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಮಾತ್ರ ಕುದುರೆ ಹೋಗುವಾಗ ಮಾಡಬೇಕು, ಕುದುರೆಯನ್ನು ಹೋಗುವಾಗ ಮಾಡಬೇಕು ಅಲ್ವಾ? ಸೀದಾ ಹರೆಕಳಕ್ಕೆ ಹೋಗುವಾಗೆ ರಥವನ್ನು ಕುದುರೆಗಳು ಒಡೆಯುವ ಹಾಗೆ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ನಮಗೆ ಹರೇಕಳಕ್ಕೆ ತಲುಪಲಿಕ್ಕಾಗತ್ತೆ. ಅಥವಾ ನಮ್ಮ ಬದುಕಿನ ಗುರಿ ಏನು? ಈಗ ನೀವು ನಾಳ್ದು ದೊಡ್ಡ ಜನ ಆಗಬೇಕು ಅಂತೇಳಿ ಸುಮ್ಮನೆ ಕೂತ್ರೆ ದೊಡ್ಡ ಜನ ಆಗ್ತದಾ? ನಾವು ನಿಯಂತ್ರಣ ಮಾಡಿಕೊಳ್ಬೇಕು. 5 ಕುದುರೆಗಳಂದರೆ ಯಾವುದು? 5 ಕುದುರೆಗಳಂದರೆ ಯಾವುದು? ನಮ್ಮ 5 ಇಂದ್ರಿಯಗಳು. ಕಣ್ಣು ಉಂಟು, ಕಿವಿ ಉಂಟು, ನಾಲಿಗೆ ಉಂಟು, ಮೂಗು ಉಂಟು, ಚರ್ಮ ಉಂಟು. ಇವೆಲ್ಲ ಅಪೇಕ್ಷೆ ಪಡ್ತವೆ ತುಂಬ, ಹೌದಾ? ಕಣ್ಣು ನೋಡಿದೆಲ್ಲ ಬೇಕು ಅಂತ ಅಪೇಕ್ಷೆ ಪಡ್ತದೆ, ನೋಡಿದೆಲ್ಲ ಬೇಕು ಅಂತ ಹೋಗ್ಲಿಕ್ಕೆ ಆಗ್ತದೆ. ನಾಲಿಗೆಗೆ ಬೇಕಾದೆಲ್ಲ ತಿನ್ನಬೇಕು ಅಂತ ಅನಿಸ್ತದೆ, ಸಿಕ್ಕಿದಷ್ಟು ತಿನ್ನಬೇಕು ಅಂತ ಅನಿಸ್ತದೆ. ಐಸ್ ಕ್ರೀಮ್ ಸಿಕ್ಕಿದ್ರೆ ಸಾಕು, ಬೇಕಾದಷ್ಟು ತಿನ್ನುವ ಅಂತ ತಿಂದರೆ ಏನಾಗುತ್ತೆ? ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಬೇಕು. ನಮ್ಮ ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಳ್ಬೇಕು. ಅರ್ಥ ಆಯ್ತಾ? ರಥವನ್ನು ರಥಿಕ ಹೇಗೆ ತನ್ನ ಕಂಟ್ರೋಲ್ ಇಟ್ಟುಕೊಳ್ಬೇಕೋ ಹಾಗೆ ನಾವು ನಮ್ಮ ಇಂದ್ರಿಯಗಳನ್ನು, ಕಣ್ಣನ್ನು, ನಾಲಿಗೆಯನ್ನು, ಮೂಗನ್ನು, ಚರ್ಮವನ್ನು, ಅದರ ಆಸೆಗೆ ನಾವು ಬಲಿಯಾಗಬಾರದು. ಈ ಕಂಟ್ರೋಲ್ ಇಟ್ಟುಕೊಳ್ಳುವುದು ಹೇಗೆ? ಕಂಟ್ರೋಲ್ ಇಟ್ಟುಕೊಳ್ಳಿಕ್ಕೆ ನಮ್ಮ ಮನಸ್ಸಿಗೂ ಒಂದು ಎಕ್ಸಸೈಸ್ ಬೇಕು. ಯೋಗ ಉಂಟಲ್ಲ, ಭಾರತದ ಪರಂಪರೆಯಲ್ಲಿ ಯೋಗ ಏನು ಮಾಡುತ್ತೆ ಅಂದರೆ ಅದು ಒಂದು ಶರೀರಕ್ಕೂ ಒಂದು ಎಕ್ಸಸೈಸ್ ಕೊಡ್ತದೆ. ಶರೀರಕ್ಕೆ ಒಂದು ಎಕ್ಸಸೈಸ್ ಕೊಡುವುದರಿಂದ ಏನಾಗುತ್ತೆ ಅಂದರೆ ನಮ್ಮ ಶರೀರಕ್ಕೆ ರೋಗ ಬಾಧಿಸುವುದಿಲ್ಲ, ನಮ್ಮ ಶರೀರ ಆರೋಗ್ಯಯುತವಾಗಿ ಬೆಳೀತದೆ. ನಮ್ಮ ಮನಸ್ಸು ಯೋಗ ಏನು ಮಾಡುತ್ತೆ ಅಂದರೆ ನಮ್ಮ ಮನಸ್ಸಿಗೂ ಕೂಡ ಒಂದು ಎಕ್ಸಸೈಸ್. ಅದು ನೀವು ಬೇಕಾದ ಹಾಗೆ ಇಲ್ಲ, ಹೀಗೆ ಮಾಡಬೇಕು. ಮಾಸ್ಟರ್ಗಳು ಹೇಳ್ತಾರೆ, ನೋಡ ಇಲ್ಲೇ ನೋಡಿ, ಅಲ್ಲ ಆಚೀಚೆ ನೋಡಬೇಡಿ ಅಂತ ಹೇಳ್ತಾರೆ ಅಲ್ವಾ? ಪಾಠ ಮಾಡುವಾಗ ನೀವು ಆಚೀಚೆ ಚೂರು ನೋಡಿದರೆ ಬೈತಾರೆ. ಯಾಕೆ ಬೈತಾರೆ ಅಂದರೆ ನಿಮಗೆ ಆಚೀಚೆ ನೋಡಬೇಕಂತ ಅನ್ನಿಸ್ತದೆ, ನಿಮ್ಮ ಕಣ್ಣು ಆಚೀಚೆ ನೋಡುವಾಗ ಮಾಡುತ್ತೆ. ಆಚೀಚೆ ನೋಡಿದರೆ ನಿಮಗೆ ಏಕಾಗ್ರತೆ ಇರೋದಿಲ್ಲ ಅಂತ ಅರ್ಥ. ನಾವು ಯಾವಾಗಲೂ ಗುರಿಯನ್ನು ತಲುಪಬೇಕಿದ್ರೆ ಏನು ಬೇಕು? ನಮಗೊಂದು ಏಕಾಗ್ರತೆ ಬೇಕು, ಹೌದಾ? ನಮ್ಮ ಕಣ್ಣು ಆಚೆ ಈಚೆ ನೋಡಿದರೆ ನಮಗೆ ಪಾಠ ಸರಿ ಕೇಳಲಿಕ್ಕಾಗಲ್ಲ. ಪಾಠ ಸರಿಯಾಗಿ ಕೇಳಬೇಕೋ ನಾವು ಕಣ್ಣನ್ನು ನೇರವಾಗಿ ಇಟ್ಟು ಪಾಠದ ಮೇಲೆ ಮನಸ್ಸಿಡಬೇಕು. ಅಂದರೆ ಏನರ್ಥ? ನಾವು ಏಕಾಗ್ರತೆಯನ್ನು ಹೊಂದಬೇಕು. ನಮ್ಮ ಮನಸ್ಸನ್ನು ಏಕಾಗ್ರತೆಗೆ ಹೊಂದಿಸುವುದಕ್ಕೆ ಯೋಗದಷ್ಟು ಪರಿಣಾಮಕಾರಿಯಾದ ಇನ್ನೊಂದು ಔಷಧಿ ಇಲ್ಲ. ನೆನಪಿಡಿ ಮಕ್ಕಳೇ, ನೀವೆಲ್ಲ ಇಷ್ಟು ಜನ ಇದ್ದೀರಲ್ಲ, ದಿನ 10 ನಿಮಿಷ ನೀವು ಯೋಗ ಮಾಡಿ, ನಿಮಗೆ ನಿಮ್ಮ ಮನಸ್ಸನ್ನು ಕ್ಲಾಸಲ್ಲಿ ಕೂತು ನಿಮಗೆ ಪಾಠ ಕೇಳಲಿಕ್ಕೆ ಯಾವ ಕಷ್ಟವೂ ಆಗೋದಿಲ್ಲ, ನಿಮ್ಮ ಆರೋಗ್ಯವೂ ಹಾಳಾಗೋದಿಲ್ಲ. ಆದ್ದರಿಂದ ನೀವು ನಿರಂತರ ನಿತ್ಯ ಯೋಗ ಅಭ್ಯಾಸವನ್ನು ರೂಢಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ನೀವೆಲ್ಲ ಮಾಡಿ ಅನ್ನುವುದು ಈ ದಿನದ ಆಚರಣೆಯ ಅದು ಮಹತ್ವ. ಅದನ್ನು ನೀವೆಲ್ಲ ರೂಢಿಸಿಕೊಳ್ಳಿ. ಯೋಗ ಇವತ್ತು ವಿಶ್ವದಾದ್ಯಂತ ಭಾರತ ಕೊಟ್ಟಿರೋದು, ನಾವೆಲ್ಲ ಹೆಮ್ಮೆ ಪಡಬೇಕು. ಒಂದು ಚಪ್ಪಾಳೆ ಹೊಡೀರಿ ಅದಕ್ಕೆ ಬೇಕಾಗಿ. ಏನಂದರೆ ಇಡೀ ಜಗತ್ತು ಉಂಟಲ್ಲ ಇವತ್ತು, ಇಡೀ ಜಗತ್ತಲ್ಲಿ ಎಷ್ಟು ರಾಷ್ಟ್ರಗಳಿವೆ,
ಆ ಎಲ್ಲ ರಾಷ್ಟ್ರಗಳು ಕೂಡ ಇವತ್ತು ಯೋಗ ದಿನವನ್ನು ಆಚರಣೆ ಮಾಡ್ತಾರೆ. ಯೋಗ ಎಲ್ಲಿನದು? ನಮ್ಮದು, ಭಾರತದ್ದು, ನಮ್ಮ ದೇಶದ್ದು. ನಮ್ಮ ದೇಶದ ಒಂದು ಯೋಗವನ್ನು ಇವತ್ತು ಜಗತ್ತಿನ ಎಲ್ಲರೂ ಆಚರಿಸ್ತಾರೆ ಅಂದರೆ ಏನರ್ಥ? ಯೋಗಕ್ಕೆ ಎಂಥ ಮಹತ್ವ ಇದೆ ಅಂತ. ನಮಗೆ ನಮ್ಮದೇ ಹಿತ್ತಿಲ ಗಿಡ ಮದ್ದಲ್ಲ ಅಂತ ಒಂದು ಕ್ರಮ ಉಂಟು ನಮ್ಮಲ್ಲಿ. ನಮ್ಮ ಹಿತ್ತಿಲ ಮಾಡೋದಿಲ್ಲ, ಅದು ನಮಗೆ ಅದರ ಬಗ್ಗೆ ಗೌರವ ಇಲ್ಲ ಅಂತ. ಆದರೆ ನಾವೆಲ್ಲ ಗೌರವಿಸಬೇಕು, ನಾವೆಲ್ಲ ದಿನ ಯೋಗವನ್ನು ಅಭ್ಯಾಸ ಮಾಡಬೇಕು. ಈ ಅಭ್ಯಾಸ ಮಾಡುವುದರಿಂದ ನಮ್ಮ ಇಡೀ ವ್ಯಕ್ತಿತ್ವ ಅದು ಅರಳುತ್ತದೆ. ನಮ್ಮ ಶಾರೀರಿಕ ಮತ್ತು ಮಾನಸಿಕ ಎರಡೂ ವ್ಯಕ್ತಿತ್ವಗಳು ಕೂಡ ಅದು ಅರಳುತ್ತದೆ. ಹಾಗೆ ಅರಳುವ ಹಾಗೆ ನೋಡಿ, ನಾವು ಸೂರ್ಯ ನಮಸ್ಕಾರ ಅಂತ ಮಾಡ್ತೇವೆ, ಗೊತ್ತುಂಟ? ನೋಡಿದ್ದೀರಾ? ಮಾಡ್ತೀರಾ ನೀವು? ಮಾಡಲಿಕ್ಕೆ ಅಭ್ಯಾಸ ಮಾಡಿ. ಬೆಳಗಿನ ಹೊತ್ತು ಸೂರ್ಯ ನಮಸ್ಕಾರ ಅಂದರೆ ಏನು? ಬೆಳಗಿನ ಹೊತ್ತು ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ನಾವು ಎಕ್ಸಸೈಸ್ ಮಾಡೋದು. ಸೂರ್ಯಾಯ ನಮಃ ಅಂತ ನಾವು ಶುರು ಮಾಡ್ತೇವೆ. ಮೇಲೆ ಹೋಗೋದು, ಕೆಳಗೆ ಹೋಗೋದು, ಕುಳಿತುಕೊಳ್ಳುವುದು, ಏಳುವುದು ಎಲ್ಲ ಮಾಡ್ತೇವೆ. ಬೇರೆ ಬೇರೆ ಆಸನಗಳ ಭಂಗಿಗಳನ್ನು ಜೊತೆಗೂಡಿಸಿದ ಒಂದು ಆಸನ. ಅದನ್ನು ಕಲೀರಿ. ದಿನದಲ್ಲಿ 10-12 ಸೂರ್ಯ ನಮಸ್ಕಾರ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ಒಂದು ನಮ್ಮ ಶರೀರ ಎಲ್ಲ ಒಳ್ಳೆ ಪ್ರಸನ್ನ. ನಿಮ್ಮ ಕ್ಲಾಸಲ್ಲಿ ಕೂತು ನಿದ್ದೆ ತೂಗುವುದಿಲ್ಲ, ನೀವು ಆರಾಮದಲ್ಲಿ ಭಾಳ ಫ್ರೆಶ್ ಆಗಿ ನೀವು. ಅದೇ ಸೂರ್ಯ ನಮಸ್ಕಾರದಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ತೇವೆ ಗೊತ್ತುಂಟ? ಧಿಯೋ ಯೋನ ಪ್ರಚೋದಯಾತ್ ಅಂದ್ರೆ ಏನು? ನನ್ನ ಬುದ್ಧಿ ಉಂಟಲ್ಲ, ಇದನ್ನು ಕೂಡ ನೀನು ಪ್ರಚೋದನೆ ಮಾಡು ದೇವರೇ. ಶರೀರ ನಾವು ಎಕ್ಸಸೈಸ್ ಮಾಡುವಾಗ, ಸೂರ್ಯ ನಮಸ್ಕಾರ ಮಾಡುವಾಗ ಶರೀರಕ್ಕೆ ನಮಗೆ ಎಕ್ಸಸೈಸ್ ಸಿಗ್ತದೆ. ಧಿಯೋ ಯೋನ ಧಿ ಅಂದರೆ ಏನು? ನಮ್ಮ ಬುದ್ಧಿ, ನಮ್ಮ ಮಿದುಳು ಕೂಡ ನಮಗೆ ಪ್ರಚೋದನೆ ಮಾಡಲಿ. ಸೂರ್ಯನೇ, ನಿನ್ನ ಕಿರಣಗಳು ಬಂದು ನನ್ನ ಶರೀರವನ್ನು ಮಾತ್ರ ಅಲ್ಲ, ನನ್ನ ಬುದ್ಧಿಯನ್ನು ಕೂಡ ನೀನು ಪ್ರಚೋದಿಸು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಬೆಳಗಿನ ಟೈಮ್ ಉಂಟಲ್ಲ, ಅದು ಹೂವೆಲ್ಲ ಅರಳುವ ಸಮಯ. ಆ ಟೈಮ್ನಲ್ಲಿ ಬಂದಿರತಕ್ಕಂಥ ಕಿರಣಗಳು, ಆ ವಾತಾವರಣ ನಮ್ಮ ಬುದ್ಧಿಯನ್ನು ಕೂಡ ಪ್ರಚೋದಿಸಿದರೆ ಬೆಳಗ್ಗೆ ಬೇಗ ಎದ್ದು ಓದಿ ಅಂತ ಹೇಳೋದು ಅದಕ್ಕೆ. ನಿಮಗೆ ಭಾಳ ಖುಷಿಯಾಗಿದೆ ವಿದ್ಯಾರ್ಥಿಗಳೇ. ನೀವು ನಾವು ಈಗಾಗಲೇ ಸಂಚಾಲಕರಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ವತಿಯಿಂದ ನಿಮಗೊಂದು ಇಲ್ಲಿನದೇ ಶಾಲೆಯದೇ ವಿದ್ಯಾರ್ಥಿಗಳ ಒಂದು ಸಾಹಿತ್ಯ ಸಮ್ಮೇಳನ ಮಾಡಬೇಕು, ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನ ಮಾಡಬೇಕು. ನಿಮ್ಮಲ್ಲೇ ಒಬ್ಬರು ಅಧ್ಯಕ್ಷರನ್ನ ಆಯ್ಕೆ ಮಾಡಿ, ನಿಮ್ಮಲ್ಲೇ ಒಬ್ಬರು ಉದ್ಘಾಟಕರನ್ನ ಆಯ್ಕೆ ಮಾಡಿ, ನೀವೇ ಒಂದು ಸಮ್ಮೇಳನವನ್ನು ನಡೆಸಿಕೊಡುವ ಒಂದು ಸಾಹಿತ್ಯ ಸಮ್ಮೇಳನ ಇಲ್ಲಿ ಮಾಡಬೇಕು ಅಂತ ನಮಗೊಂದು ಆಸೆ ಇದೆ. ಅದನ್ನು ಖಂಡಿತಕ್ಕೂ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕರ ಸಹಕಾರದಿಂದ ನಾವು ಮಾಡುವವರಿದ್ದೇವೆ. ನೀವು ಆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಳ್ಳಬೇಕೆನ್ನುವ ಒಂದು ಸವಿನಯ ಪ್ರಾರ್ಥನೆ ಜೊತೆಗೆ ಖುಷಿಯಾಗಿದೆ. ಇವತ್ತೊಂದು ತೀರ್ಮಾನ ತಗೊಳ್ಳಿ. ಇವತ್ತಿನಿಂದ ಬೆಳಗಿನ ಹೊತ್ತು 10 ನಿಮಿಷ ನಾನು ಯೋಗ ಮಾಡ್ತೇನೆ, ನಾನು ಎಕ್ಸಸೈಸ್ ಮಾಡ್ತೇನೆ, ಮನಸ್ಸನ್ನು ಧ್ಯಾನದ ಮೂಲಕ ಮನಸ್ಸನ್ನು ನಾನು ನಿಯಂತ್ರಿಸ್ತೇನೆ ಎನ್ನುವ ಒಂದು ಬದ್ಧತೆಯನ್ನು ನೀವೆಲ್ಲ ಪ್ರತಿಜ್ಞೆಯನ್ನು ಮಾಡಿ ಅನ್ನುವ ಪ್ರಾರ್ಥನೆ ಜೊತೆಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಹಳ ಅದ್ಭುತವಾಗಿ ನಮ್ಮ ಮಾಡಿದ್ದಾರೆ. ಅವರಿಗೆ ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನ. ಇದೀಗ ಇದಾದ ಕೂಡಲೇ ಇದೀಗ ಒಂದು ಸಣ್ಣ ಸನ್ಮಾನ ಈಗಾಗಲೇ ಹೇಳಿದ್ದೇವೆ. ಒಂದು 2 ಮಾತು ಅರ್ಥಪೂರ್ಣ ಅಂತ ಹೇಳಿದ್ರೆ ಅದು ಅರ್ಥಪೂರ್ಣ ಆಗಲಿಕ್ಕಿಲ್ಲ. ಶ್ರೀಮತಿ ನೂತನ ಟೀಚರ್ ಅವರು ಸುಮಾರು 14 ವರ್ಷಗಳ ಸೇವೆಯನ್ನ ಬಹಳ ಕಾಯ ವಾಚ ಮನಸ ಮಾಡಿದ್ದಾರೆ. ಒಂದು. ಎರಡನೇದು, ಕಾರಂಜಿ ಆಗಲಿ ಹಲವಾರು ಯಾವುದೇ ಪಠ್ಯೇತರ ಚಟುವಟಿಕೆ ಕಾರ್ಯಕ್ರಮಗಳು ಆಗುವಾಗ ಅವ್ರು ಏನು ಮಾಡ್ತಾ ಇದ್ರು ಅಂತಂದ್ರೆ, ಮಕ್ಕಳೊಟ್ಟಿಗೆ ಅವರು ಬರ್ತಾ ಇದ್ರು. ಆ ಮಕ್ಕಳೊಟ್ಟಿಗೆ ಕುಣಿದಾಡ್ದಿದ್ದು ಉಂಟು. ಒಂದೊಳ್ಳೆಯ ಒಂದು ಟೂರೆಲ್ಲ ಇದ್ರೆ ಅವರದ್ದೇ ಡ್ಯಾನ್ಸ್ ಬಹಳ ಅದ್ಭುತವಾಗಿ ಬಸ್ಸಲ್ಲಿ ಎಲ್ಲ ಮೂಡಿ ಬರ್ತಾ ಇತ್ತು. ವಿಶೇಷವಾಗಿ ನಮ್ಮ ಶಿಕ್ಷಕರೊಂದಿಗೆ ಒಳ್ಳೆ ರೀತಿಯಲ್ಲಿ ಬೆರೀತಾ ಇದ್ರು, ಮಕ್ಕಳನ್ನ ಬಹಳ ಪ್ರೀತಿಸ್ತಾ ಇದ್ರು, ಮುದ್ದಿಸ್ತಾ ಇದ್ರು ಮಕ್ಕಳನ್ನ. ಅವರದೇ ಮಕ್ಕಳು ಅಂತೇಳಿ ಅವ್ರು ನೋಡಿಕೊಳ್ತಾ ಇದ್ರು. ಹೀಗೆಲ್ಲ ಮಾಡಿ 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 ಸುಮಾರು 14 ವರ್ಷ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಯಾವಾಗಲೂ ಯಾವುದೇ ಒಂದು ಸೇವೆ ಮಾಡಿದಂಥ ಪ್ರತಿಫಲಾಪೇಕ್ಷೆ ಇಲ್ಲದ ಮಾಡಿದ ಸೇವೆಯನ್ನ ಆ ಸೇವೆಗೆ ಅನುಗುಣವಾಗಿ ನಾವು ಗುರುತಿಸದೇ ಹೋದರೆ ಅದು ದೊಡ್ಡ ಅಧರ್ಮ, ಅದು ತಪ್ಪದು, ಅದು ಮಾಡಲೇಬೇಕು. ಇಲ್ಲಿ ಒಂದು ಮಕ್ಕಳು ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ನಾವು ಅವರನ್ನು ಅಭಿನಂದಿಸಬೇಕು. ಅವ್ರು ಏನಾದರೂ ಮೋಟಿವೇಶನ್ ಮಾಡಬೇಕು ಅವರನ್ನು, ಗೊತ್ತಾಯ್ತಾ? ಹಾಗೆ ಟೀಚರ್ಸ್ಗಳಾಗಲಿ ಯಾರೇ ಆಗಲಿ ಅವರು ಒಂದು ಒಳ್ಳೆ ಕೆಲಸ ಮಾಡಿದರೆ ಅವರನ್ನು ಅಟ್ಲೀಸ್ಟ್ ದೊಡ್ಡ ಸನ್ಮಾನ ಅವರಿಗೆ ಇದು ಮಾಡಬೇಕು ಅಂತೇನಿಲ್ಲ. ಇವತ್ತು ನಾವು ಉಂಗುರೆಲ್ಲ ಕೊಟ್ಟು ಅವ್ರನ್ನ ಗೌರವಿಸಲಿಕ್ಕಿದ್ದೇವೆ. ಆದರೆ ಒಂದು ಸಣ್ಣ ಮಟ್ಟಿಗೆ ಅದು ಗುರುತಿಸಿದಾಗ ಅವರಿಗೆ ಮಾಡಿದ ಸೇವೆಗೆ ಅದು ದೊಡ್ಡ ಪ್ರತಿಫಲವಾಗಿ ಮೂಡಿ ಬರ್ತದೆ, ಗೌರವವಾಗಿ ಮೂಡಿ ಬರ್ತದೆ. ಅದು ಅಚ್ಚಳಿ ಅದೇ ಅವರ ಹೃದಯದಲ್ಲಿ ನಿಲ್ತದೆ. ಅದು ಮಾಡೇ ಇದ್ರೆ ಅದು ನಾವು ತಪ್ಪು ಮಾಡ್ತೇವೆ ಅಂತೇಳಿ ಅದರ ಅರ್ಥ. ಹಾಗಾಗಿ ಇವರು ಸುಮಾರು 14 ವರ್ಷ, ಅತಿ ಹೆಚ್ಚಿನ ಸಂಖ್ಯೆಯ ವರ್ಷದಲ್ಲಿ ಇವರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ. ಬಹಳ ಖುಷಿಯಾಗಿ ಕೆಲಸ ಮಾಡಿದರೆ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತ್ರಿಶಕ್ತಿ ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಮತ್ತು ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಅದರ ಗೌರವಾನ್ವಿತ ಅಧ್ಯಕ್ಷರು KN ಆಳ್ವರು ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಕಾರ್ಯದರ್ಶಿ ಅಂತೇಳಿ ರಾಜಕುಮಾರ್ ಶೆಟ್ಟಿ ಅವರಿದ್ದಾರೆ. ಸಂಚಾಲಕರು ನಮ್ಮ ಕಡೆ ಸೋಮಶೇಖರ್ ಚೌಟ್ರು, ಹಾಗೆ ಕೋಶಾಧಿಕಾರಿಯಾಗಿ ಡಾಕ್ಟರ್ ನಮ್ಮ ಪೋಡಾರ್ ಜಯರಾಮ್ ಆಳ್ವ ಅವರು.
ಅವರು ಮತ್ತು ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯ ಗುರು ಶ್ರೀಮತಿ ಉಷಾಲತಾ ಟೀಚರ್ ಅವರು ಹಾಗೆ ಎಲ್ಲ ಅಧ್ಯಾಪಕರವರು ಮತ್ತು ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳ ವತಿಯಿಂದ ಅವರಿಗೆ ಸನ್ಮಾನ ಮಾಡಲಿಕ್ಕಿದೆ. ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಶ್ರೀಮತಿ ನೂತನ ಟೀಚರ್ ಅಂತೇಳಿ ವಿನಂತಿ ಮಾಡ್ತೇವೆ. ಇದೀಗ ನಮ್ಮ ನೂತನ ಟೀಚರ್ ಅವರು ಅವರ ಮನದಾಳದ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೇವೆ. ನನಗೆ ಈಗ ಮಾತಾಡಲಿಕ್ಕೆ ಏನು ಅಂತವೇ ಆಗ್ತಾ ಇಲ್ಲ, ಅಷ್ಟು ಬಹಳ ಖುಷಿಯೂ ಆಗ್ತಾ ಇದೆ, ಒಂದು ಕಡೆಯಿಂದ ಬೇಸರವೂ ಆಗ್ತಾ ಇದೆ. ನಾನು ಕಳೆದ 14 ವರ್ಷಗಳಿಂದ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿರುವುದಕ್ಕಾಗಿ ನನಗೆ ಬಹಳ ಸಂತೋಷವಾಗುತ್ತಿದೆ. ನನಗೆ ಉದ್ಯೋಗ ದೊರಕಿಸಿಕೊಟ್ಟ ಈ ಸಂಸ್ಥೆಗೂ ಹಾಗೂ ಶಾಲಾ ಮಂಡಳಿಯವರಿಗೂ ನನ್ನ ಹೃದಯಾಂತರಾಳದ ನಾನು ಚಿರಋಣಿಯಾಗಿದ್ದೇನೆ. ಹಾಗೆಯೇ ನಮ್ಮ ಹಿಂದಿನ ಸಂಚಾಲಕರಾದ ಶ್ರೀಯುತ ಜಯರಾಮ್ ಆಳ್ವ ಪೌಡರ್ ಅವರನ್ನು ಈ ದಿನದಲ್ಲಿ ಸ್ಮರಿಸುತ್ತಾ ಅವರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಹಾಗೆ ನಾನು ಈ ಶಾಲೆಗೆ ಸೇರುವ ಸಂದರ್ಭದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಶ್ರೀಯುತ ರವೀಂದ್ರ ಸರ್ ಅವರನ್ನು ನಾನು ಇದನ್ನು ನೆನಪಿಸಲೇಬೇಕು. ಯಾಕೆಂದರೆ ನಾನು ಆ ಕೊಲ್ಯದಿಂದ ಈ ಶಾಲೆಗೆ ಬರಬೇಕಿದ್ರೆ ಅವರು ನನಗೆ ಮುಖ್ಯ ಕಾರಣರಾಗಿದ್ದರು. ಹೇಗೆ ಅಂದರೆ ನಾನೊಂದು ಅಪ್ಲಿಕೇಶನ್ ಮಾಡರ್ನ್ ಟೆಕ್ ಅಂತ ಗ್ರಾಮ ಚವಡೆಯಲ್ಲಿತ್ತು, ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ ಕಂಪ್ಯೂಟರ್ ಟೀಚರಿಗೆ ಅಂತ. ಆದರೆ ನಮ್ಮ ಸರ್ ಇಲ್ಲಿಂದ ಅಲ್ಲಿಗೆ ಹೋಗಿ ನಮಗೊಂದು ಕಂಪ್ಯೂಟರ್ ಟೀಚರ್ ಬೇಕಂತ ಕೇಳಲಿಕ್ಕೆ ಬಂದಿದ್ರಂತೆ. ಆಗ ಅವರು ನನ್ನ ಅಪ್ಲಿಕೇಶನ್ ತೋರಿಸಿದರು. ಆಮೇಲೆ ನನಗೆ ಸರ್ ಫೋನ್ ಮಾಡಿದರು. ಆಮೇಲೆ ಶಾಲೆಗೆ ಬಂದೆ. ಆಗ ನಾನು ಈ ಶಾಲೆಗೆ ಸೇರಲಿಕ್ಕೆ ಆ ದೇವರೇ ಕಾರಣ ಅಂತ ಹೇಳ್ಬೋದು. ಆ ದೇವರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ತಿಳಿಸುತ್ತೇನೆ. ಹಾಗೆಯೇ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಕೂಡ ನನಗೆ ಬಹಳ ಆತ್ಮೀಯವಾಗಿ ನನ್ನ ಎಲ್ಲ ವಿಚಾರದಲ್ಲೂ ಮಾರ್ಗದರ್ಶನವನ್ನು ನೀಡಿ ನನಗೆ ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಈ ಸಹೋದ್ಯೋಗಿ ಮಿತ್ರರು ಒಂದೇ ಮನೆಯ ಕುಟುಂಬದವರಂತೆ ಪರಸ್ಪರ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಪರಸ್ಪರ ಹಂಚಿಕೊಂಡು ಬಹಳ ಸಂತೋಷಗಳನ್ನು ಕೂಡ ಹಂಚಿಕೊಂಡು ಆ ದಿನವನ್ನು ಸ್ಮರಿಸಲು ತುಂಬ ಬೇಸರವಾಗುತ್ತಿದೆ ಹಾಗೂ ಸಂತೋಷವು ಮನೆಯಲ್ಲಿ ಕೂಡ ಈಗ ನಾನು ಆ ಘಟನೆಯನ್ನು ನೆನಪಿಸುತ್ತಾ ಬಹಳ ಸಂತೋಷವಾಗಿದ್ದೇನೆ. ಹಾಗೆ ನನ್ನ ಮೋಹನ್ ಸರನ್ನು ಕೂಡ ಅವರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಅಡುಗೆ ಸಿಬ್ಬಂದಿಯವರಾಗಿರ್ಬೋದು, ರವಿಶಣ್ಣ ಆಗಿರ್ಬೋದು, ಹಿಂದೆ ಇದ್ದಂತಹ ಲೋಕಯ್ಯಣ್ಣನವರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ನನ್ನ ನೆನಪುಗಳನ್ನು ಹೇಳ್ತಿದ್ದೇನೆ. ಹಾಗೆಯೇ ಮಕ್ಕಳೇ, ನನ್ನ ಪ್ರೀತಿಯ ಮಕ್ಕಳಾದ ನಿಮಗೆಲ್ಲರಿಗೂ ಕೂಡ ಇಷ್ಟು ಹೇಳಬಲ್ಲೆ. ಮುಂದಿನ ದಿನಗಳಲ್ಲಿ ನೀವು ಉತ್ತಮ ವಿದ್ಯೆ ಬುದ್ಧಿಯನ್ನು ಅಧ್ಯಾಪಕರು ಕಲಿಸಿದಂತಹ ವಿದ್ಯೆ ಬುದ್ಧಿಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆ ಮೌಲ್ಯಯುತವಾದ ಶಿಕ್ಷಣವನ್ನು ಪಡೆದು ಇಡೀ ನಿಮ್ಮ ತಂದೆ ತಾಯಿಗೂ ಹಾಗೂ ನಮ್ಮ ಶಾಲೆಗೂ ಕೀರ್ತಿಯನ್ನು ತಂದು ದೇಶಕ್ಕೆ ಸೇವೆಯನ್ನು ಮಾಡುವಂಥವರಾಗಿ ಎಂದು ಶುಭ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ವಂದಿಸುತ್ತೇನೆ. ಹಾಗೆ ಇಂದು ವಿಶ್ವ ಯೋಗ ದಿನಾಚರಣೆಯ
ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ನಾನು ಕೂಡ ಮನೆಯಲ್ಲಿ ಪ್ರತಿದಿನ 2 ಗಂಟೆ ಅಂದರೆ 1 ಗಂಟೆ ಯೋಗ ಮಾಡ್ತೇನೆ, ಹಾಗೆ 1 ಗಂಟೆ ಧ್ಯಾನವನ್ನು ಮಾಡ್ತಿದ್ದೇನೆ ಮಕ್ಕಳೇ. ನನಗೆ ಧ್ಯಾನ ಮಾಡುವುದರಿಂದ ನನಗೆ ತುಂಬ ನನ್ನಲ್ಲಿ ಬದಲಾವಣೆಯಾಗಿದೆ. ಅದು ನಮಗೆ ಹೇಳಲಿಕ್ಕಾಗುವುದಿಲ್ಲ ಮಕ್ಕಳೇ, ಅನುಭವಿಸಿದವರಿಗೆ ಮಾತ್ರ ಅದು ತಿಳಿಯುತ್ತದೆ. ಆದ್ದರಿಂದ ಸರ್ ಧನಂಜಯ ಕುಮಾರ್ ಕುಂಬ್ಳೆ ಅವರು ಹೇಳಿದಂತೆ ಪ್ರತಿದಿನ ಮಕ್ಕಳು ನೀವು ಕೂಡ ಯೋಗವನ್ನು ಮತ್ತು ಧ್ಯಾನ, ಮೇನ್ ಮಕ್ಕಳೇ ಧ್ಯಾನ ಮಾಡುವುದರಿಂದ ನಿಮ್ಮಲ್ಲಿರುವ ಆತ್ಮಸ್ಥೈರ್ಯ ಆಗಿರ್ಬೋದು, ಅಥವಾ ನೀವು ಏನು ಅಂತ ನೀವೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಮಕ್ಕಳೇ. ಅದಕ್ಕೋಸ್ಕರ ಆ ಧ್ಯಾನವನ್ನು ನಾನು ಕೂಡ ಕೆಲವೊಮ್ಮೆ ಕ್ಲಾಸಲ್ಲಿ ಮಕ್ಕಳಿಗೆ ಹೇಳ್ತಿದ್ದೆ, ಇಷ್ಟು ಧ್ಯಾನ ಮಾಡಿ 10 ನಿಮಿಷ ಅಂತ. ಆದರೆ ಮಕ್ಕಳು ಅದನ್ನು ಏನೂ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ. ಕೆಲವರು ಮಾಡ್ತಿದ್ರು, ಕೆಲವು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಮಾಡ್ತಿದ್ರು, ಆದರೆ ಕೆಲವು ಮಕ್ಕಳಿಗೆ ಅದೇನು ಮಕ್ಕಳ ಆಟ ಅಂತ ಹೇಳ್ತಿದ್ರು. ಅಲ್ಲ ಮಕ್ಕಳೇ, ಖಂಡಿತ ಅಲ್ಲ. ಧ್ಯಾನ ಮಾಡಿ ನಮಗೆ ಕೂಡ ಒಂದು ಸ್ಟೇಜ್ ಫಿಯರ್ ಏನಿದೆ ಅದೆಲ್ಲ ಕಂಟ್ರೋಲ್ ಆಗಿ ಧೈರ್ಯವಾಗಿ ಮಾತನಾಡಲಿಕ್ಕೆ ಸಾಧ್ಯ ಮಕ್ಕಳೇ. ನಾನು ಕೂಡ ಮುಂದೆ ಸ್ಪೀಚ್ ಮಾಡಿದವಳಲ್ಲ, ಆದರೆ ಈಗ ನನ್ನ ಧ್ಯಾನವೇ ನನಗೆ ಏನೋ ಧೈರ್ಯ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡುತ್ತಿದ್ದೇನೆ ಮಕ್ಕಳೇ. ಇನ್ನೊಮ್ಮೆ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ತಿಳಿಸುತ್ತಾ ಥ್ಯಾಂಕ್ ಯು ಸೋ ಮಚ್. ಬಹಳ ಅತ್ಯುತ್ತಮವಾಗಿ ಅವರ ಮನದಾಳದ ಕೆಲವು ವಿಚಾರಗಳನ್ನು ಅವರ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅದನ್ನು ಕೂಡ ಹೇಳಿದ್ದಾರೆ. ಮತ್ತು ವಿದ್ಯಾಸಂಸ್ಥೆ ಬಗ್ಗೆ ಬಹಳ ಪ್ರೀತಿ ಗೌರವವನ್ನು ಹೊಂದಿದವರು, ಎಲ್ಲಿಯೂ ವಿದ್ಯಾಸಂಸ್ಥೆಗೆ ವಿರುದ್ಧವಾಗಿ ನಡೆದುಕೊಂಡವರಲ್ಲ. ಹಾಗೆ ಒಬ್ಬ ಅಧ್ಯಾಪಕಿಯಾಗಿ ಯಾವ ರೀತಿ ಇರಬೇಕೋ ಎಂಬುದನ್ನು ತೋರಿಸಿಕೊಟ್ಟಂಥ ಒಂದು ಹೆಮ್ಮೆಯ ಟೀಚರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ. ಕ್ಲಾಪ್ಸ್ ಗೋ. ಮತ್ತೆ ಅವರಿಗೆ ರಿಟೈರ್ಡ್ ಆದವರಾದರೆ ಬರುವುದಿಲ್ಲ, ಇವರಿಗೆ ಬರ್ತಾ ಇರ್ಬೋದು, ಏನು ತೊಂದರೆ ಇಲ್ಲ. ಶಾಲೆಗೆ ತಿಂಗಳಿಗೊಮ್ಮೆ ಭೇಟಿ ಕೊಟ್ಟು ಹಾಗೆ ಮಾತಾಡಿಕೊಂಡು ಏನೋ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬೋದು, ಏನು ತೊಂದರೆ ಇಲ್ಲ. ಅವರು ರಿಟೈರ್ಡ್ ಆದದಲ್ಲ, ನೆನಪಿಟ್ಕೊಳ್ಳಿ ಆಯಿತಾ. ಹಾಗೆ ಬರ್ತಾರೆ. ಅವರಿಗೆ ಮತ್ತೊಮ್ಮೆ ವಂದನೆಗಳು. ಈಗ ಸಮಯ ಕೂಡ ಇನ್ನು 1 ಗಂಟೆಯಲ್ಲಿ ನಾವು ಇನ್ನು ಯೋಗ ಮಾಡಲಿಕ್ಕಿದೆ. ಮಧ್ಯಾಹ್ನ ಊಟ ಟೈಮ್ ಕೂಡ ಆಗ್ತಾ ಬರ್ತದೆ ಹೊತ್ತಿಗೆ ಆಗುವಾಗ. ಈಗ ಎಲ್ಲರ ಪರವಾಗಿ ರವಿಶಂಕರ್ ಅವರು, ನೂತನ ಟೀಚರ್ ಅವರ ಪರವಾಗಿ 1-2 ಮಾತುಗಳು, ತದನಂತರ ಅಧ್ಯಕ್ಷೀಯ ಭಾಷಣಕ್ಕೆ ಹೋಗ್ತೇವೆ, ಮತ್ತೆ ಯೋಗ ಪ್ರದರ್ಶನ. ಇಂದಿನ ಸಮಾರಂಭದ ಅಧ್ಯಕ್ಷರೇ ಹಾಗೂ ಉಭಯ ವಿದ್ಯಾಸಂಸ್ಥೆಗಳ ಸಂಚಾಲಕರೇ, ಹಾಗೆ ನಾಗೇಶ್ ಸರ್ ಅವರೇ, ಹಾಗೂ ಸಹೋದ್ಯೋಗಿ ಬಂಧುಗಳೇ, ಹಾಗೂ ಈ ಕಾರ್ಯಕ್ರಮದ ಪ್ರಧಾನ ಬಿಂದು, ಕೇಂದ್ರ ಬಿಂದು ಆಗಿರುವಂಥ ಶ್ರೀಮತಿ ನೂತನ್ ಟೀಚರ್ ಅವರೇ ಹಾಗೂ ಮಕ್ಕಳೇ. ನೂತನ ಟೀಚರ್ ಬರೋದಕ್ಕಿಂತ ಮೊದಲು ಗ್ರಾಮ ಚಾವಡಿಯಲ್ಲಿ ಕಂಪ್ಯೂಟರ್ ಕೇಂದ್ರ ಡಾಕ್ಟರ್ NR ಶೆಟ್ಟಿ ಅವರು ಅಲ್ಲಿಗೆ ನಾನು ಮತ್ತು ರವೀಂದ್ರ ಮಾಸ್ಟರ್ ಹೋಗಿದ್ದಾಗ ತುಂಬ ಯಾವುದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬಂದಿತ್ತು, ಯಾರು ಕಂಪ್ಯೂಟರ್ ಟೀಚರ್ ನಮ್ಮ ಶಾಲೆಗೆ ಬೇಕು ಅಂತ ಹೋಗಿ ವಿಚಾರಿಸಿದಾಗ ಅಲ್ಲಿ ಇವರೊಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಬಂದರು. ಅವ್ರು ಹೇಳು, ರವಿಶಂಕರ್ರೆ ಭಾರಿ ಚುರುಕುಲ್ಲಿರಿ ಅಂತ ಹೇಳಿದರು. ಆಗ 2006 ಕಥೆ ಇದೆ. ಅವ್ರು ಬರುವ ಮೊದಲಿಲ್ಲಿ ಭಾರಿ ಚುರುಕಿದ್ದಾರೆ, ಕೊಲ್ಲೆದವರು, ಡಿಗ್ರಿ ಆಗಿದಂತೆ ಅಂತ ಹೇಳಿದರು. ಹಾಗೆ ಇಲ್ಲಿ ಬಂದು ಕಂಪ್ಯೂಟರ್ ಟೀಚರ್ಗಿಂತ ಬಂದವರು ಮ್ಯಾಥ್ಸ್ ಕೂಡ ಕಲಿಸಿದರು. ಅದನ್ನು BCom ಆದರೂ ಕೂಡ ಮಕ್ಕಳಿಗೆ ಗಣಿತದ ಜೊತೆಯಲ್ಲಿ ಕಂಪ್ಯೂಟರ್ ಕಲಿಸಿದ್ದಾರೆ. ಹಾಗೂ ನಮ್ಮ ಶಾಲೆಯಲ್ಲಿ 14 ವರ್ಷಗಳ ಕಾಲ ಒಂದು ಗೌರವ ಸಂಭಾವನೆಯನ್ನು ಕೊಟ್ಟು ಮಾತ್ರ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ. ಯಾವುದೇ ಕೆಲಸವನ್ನು ಕೂಡ ಹೇಳಿದರೂ ಕೂಡ ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಮತ್ತು ಇವರಲ್ಲಿ ಪ್ರತಿಯೊಂದರಲ್ಲಿ ಕೂಡ ಒಂದು ವಿಷಯದಲ್ಲಿರುವಂತಹ ಜಾಗೃತೆ, ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಅದನ್ನು ಚಾಚು ತಪ್ಪದೆ ಮಾಡುವಂಥ ಒಂದು ಚಾಕಚಕ್ಯತೆ ಇವರಲ್ಲಿದೆ. ಹಣದ ವ್ಯವಹಾರವಿರಲಿ ಅದನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹದ್ದು. ಇದನ್ನು ನಾನು ಮೊನ್ನೆ ಅವರು ಪುಸ್ತಕ ಕೊಡುವಾಗ ನೋಡಿದೆ. ಅವರು ಬರೆದಿಟ್ಟದೆಲ್ಲ ನೋಡಿದೆ. ಯಾವ್ದು ಪ್ರತಿಯೊಂದಕ್ಕೂ ಖರ್ಚುಗಳನ್ನು ಯಾವುದು ಖರ್ಚು ಮಾಡಿದ ಅದರ ಉಳಿದ ಹಣ ಎಲ್ಲವನ್ನು ಕೂಡ ಪೈಸೆ ಲೆಕ್ಕ ಮಾಡಿ ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಸೇವೆ ಮಾಡಿದಂದು ನಾನು ಕಣ್ಣಾರೆ ನೋಡಿದ್ದೇನೆ. ಆದ್ದರಿಂದ ಪ್ರಾಮಾಣಿಕವಾಗಿ ಸೇವೆ ಮಾಡಿದ ಕಾರಣ ನೋಡಿ, ಅವರು ಆ್ಯಕ್ಚುಲಿ ಭಾಷಣ ಮಾಡಿದವರೇ ಅಲ್ಲ. ಇಲ್ಲಿ ಬರುವಾಗ ನೋಡಿ, ಸ್ಟೇಜ್ ಇಂದ ನಡ್ತಾ ಇದ್ದವರಿಗೆ ಪದ್ಯ ಹೇಳಲಿಕ್ಕೆ ಆಗ್ತಿರಲಿಲ್ಲ, ಪದ್ಯ ಹೇಳಲಿಕ್ಕೂ ಕಲ್ತರು. ಆನಂತರ ಭಾಷಣ ಮಾಡಲಿಕ್ಕೂ ಕಲ್ತರು, ಮ್ಯಾಥ್ಸ್ ಪಾಠ ಮಾಡಲಿಕ್ಕೂ ಕಲ್ತರು. ನಮ್ಮ ಶಾಲೆಯಿಂದವರು ನಿಜವಾದ ಕಂಪ್ಯೂಟರ್ ಟೀಚರ್ ಆಗಿ ಬಂದು ನಮ್ಮ ಶಾಲೆಗೂ ತುಂಬ ಉಪಕಾರ ಆಗಿದೆ. ಅವರು ಕೂಡ ವೈಯಕ್ತಿಕವಾಗಿ ಈ ಶಾಲೆಯಲ್ಲಿ ಬೆಳೆದು ಒಂದು ಆದರ್ಶ ಶಿಕ್ಷಕಿ ಅನಿಸಿಕೊಂಡಿದ್ದಾರೆ. ಅವರಿಗೆ ಮುಂದಿನ ಜೀವನವು ಸುಖಮಯವಾಗಿರಲಿ ಅಂತ ಹೇಳುತ್ತಾ ನಾನು ಏನು ಹೇಳಬೇಕಾ ಅದನ್ನು ಹಾಡಿನೊಂದಿಗೆ ಕೊನೆಗೊಳಿಸ್ತೇನೆ.
ಶ್ರೀಪತಿಯು ನಿಮಗೆ ಸಂಪದವೀಯಲಿ, ವಾಣಿಪತಿಯು ನಿಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಿಮಗೆ ಸಂಪದವೀಯಲಿ, ಸುರರ ಗಡಣವ ಪೊರೆಯೇ ವಿಷವ ಕಂಠದೊಳಿಟ್ಟ ಹರ ನಿಮಗೆ ಸತತ ಸಹಾಯನಾಗಲಿ. ನರರೊಳುನ್ನತವಾದ ಭೋಗ ಭಾಗ್ಯಗಳನ್ನು ಪುರುಹೂತ ಪೂರ್ಣ ಮಾಡಿಸಲಿ ನಿಮಗೆ. ಶ್ರೀಪತಿಯು ನಿಮಗೆ ಸಂಪದವೀಯಲಿ, ವಿನುತ ಸಿದ್ಧಿಪ್ರದನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ. ದಿನ ದಿನವೂ ಅಶ್ವಿನೆಯ ರಾಪತ್ತುಗಳ ಕಳೆದು ಮನಕ್ಕೆ ಹರುಷವನಿತ್ತು ಮನ್ನಿಸಲಿ ಬಿಡದೆ. ಶ್ರೀಪತಿಯು ನಿಮಗೆ ಸಂಪದವೀಯಲಿ, ನಿರತ ಸುಜ್ಞಾನವನು ಈವ ಶಂಕರ ಮಾಧ್ವ ಗುರುಗಳ ಆಶೀರ್ವಾದ ನಿಮಗಾಗಲಿ. ಪುರಂದರ ವಿಠಲನ ಕರುಣದಿಂದಲಿ ಸಕಲ ಸುರರೊಲುಮೆ ನಿಮಗೆ ಸುಸ್ಥಿರವಾಗಲಿ. ಶ್ರೀಪತಿಯು ನಿಮಗೆ ಸಂಪದವೀಯಲಿ, ವಾಣಿಪತಿಯು ನಿಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಿಮಗೆ ಸಂಪದವೀಯಲಿ. ಧನ್ಯವಾದಗಳು ನಮ್ಮ ರವಿಶಂಕರ್ ಸರ್ ಅವರಿಗೆ. ಈಗ ಅಧ್ಯಕ್ಷೀಯ ಭಾಷಣ ಶ್ರೀಮತಿ ಉಷಾಲತಾ ಅವರಿಂದ. ನಿಮಗೆಲ್ಲರಿಗೂ ವಿಶ್ವ ಯೋಗ ದಿನಾಚರಣೆ ಶುಭಾಶಯವನ್ನು ಕೋರುತ್ತಾ, ಈಗ ಯೋಗ ಶಾಸ್ತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು, ಅಂದರೆ ಜನಪ್ರಿಯತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ನಿಂತಿರುವೆನು. ಈಗಾಗಲೇ ಈ ಯೋಗದ ಈ ವರ್ಷದ, ಅಂದರೆ ವರ್ಷ ಒಂದೊಂದು ಧ್ಯೇಯವನ್ನಿಟ್ಟವರು ಯೋಗವನ್ನು ಮಾಡ್ತಾ ಇದ್ದಾರೆ. ಈ ವರ್ಷದ ಒಂದು ಧ್ಯೇಯವಾಕ್ಯ ಏನಂದರೆ ಅಂದರೆ ಯೋಗ ಪರ್ ವಸುದೈವ ಕುಟುಂಬಕಂ ಅಂತೇಳಿ. ಅಂದರೆ ಪ್ರತಿ ಮನೆಯ ಅಂಗಳದಲ್ಲಿ ಪ್ರತಿಯೊಬ್ಬರು ಪ್ರತಿ ಮನೆಗಳಲ್ಲಿ ಯೋಗಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕೆಂಬುದೇ ಈ ಒಂದು ಧ್ಯೇಯವಾಕ್ಯೆಯ ಒಂದು ಯೋಜನೆಯ ಈ ವರ್ಷ ರೂಪಿಸಿಕೊಂಡು ಬಂದಿದ್ದಾರೆ. ಈಗ ಯೋಗ ಬರೀ ನಮ್ಮ ಶಾಲೆಯಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಯೋಗವನ್ನು ಆಚರಣೆ ಮಾಡ್ತಾರೆ. ಇದು ಸುಮಾರು ಡಿಸೆಂಬರ್ 2014ರಂದು ನಮ್ಮ ವಿಶ್ವಸಂಸ್ಥೆಯಲ್ಲಿ ಅಂಗೀಕಾರಗೊಂಡು ಪ್ರಧಾನಮಂತ್ರಿ ಡಾಕ್ಟರ್ ಮೋದಿ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಈ ಒಂದು ಅಂದರೆ ಈ ಜೂನ್ 21ರಂದು ಆಚರಣೆ ಮಾಡ್ತೇವೆ. ಏಕೆಂದರೆ ಇದು ಮಧ್ಯಕಾಲ ಅಂತ ಹೇಳ್ತಾರೆ, ಸೂರ್ಯ ಮಧ್ಯದಲ್ಲಿರ್ತಾರೆ. ಹಾಗಾಗಿ ಈ ಒಂದು ಸಮಯ ತುಂಬ ಪ್ರಸಕ್ತವಾದ ದಿನ ಅಂತೇಳಿ ಮೋದಿ ಅವರ ಒಂದು ಅಭಿಪ್ರಾಯ ಆಗಿತ್ತು. ಹಾಗಾಗಿ ಈ ಯೋಗ ದಿನಾಚರಣೆ ಅಂದರೆ ಇದರಲ್ಲಿ ಯೋಗವು ನಮ್ಮ ದೈಹಿಕ, ಮಾನಸಿಕ ಮತ್ತು ನಮ್ಮನ್ನು ಆರೋಗ್ಯದಿಂದ ನಮ್ಮನ್ನು ಕಾಪಾಡಿಕೊಂಡು ಬರ್ತದೆ. ನಮಗೆ ಇನ್ನೊಂದು ವಿಶೇಷ ಏನಂದರೆ, ನಾವು ನಮ್ಮದು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಈ ಮಂಗಳೂರು ವಿಶ್ವವಿದ್ಯಾಲಯದವರು ನಮಗೆ ಸಹಕಾರವನ್ನು ತುಂಬ ನೀಡ್ತಾರೆ. ಅವರಿಗೆ ನಮ್ಮ ಈ ವಿದ್ಯಾಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಅಂದರೆ ಯಾವುದೇ ನಮಗೆ ಈಗಾಗಲೇ ಗೊತ್ತಾಯಿತು, ಹೋದ ವರ್ಷ ನಮಗೆ ಯೋಗಶಾಸ್ತ್ರಕ್ಕೆ ಬಂದಂಥ ಪ್ರಾಧ್ಯಾಪಕರು ಅವರು ನಿಜವಾಗಿ ಹೋಗಬೇಕಿತ್ತು ಪಾವೂರು ಶಾಲೆಗೆ. ಅವರಿಗೆ ತಪ್ಪಿ ಇಲ್ಲಿಗೆ ಬಂದರು, ಇಲ್ಲಿ ಬಂದು ಕೂತಿದ್ರು. ನಾನು ಕೇಳಿದೆ, ಸರ್ ಧನಂಜಯ್ ಅಲ್ಲ, ಅವರ ಹೆಸರು ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಸರ್ ಅಗರವಳ್ಳಿ ಇದು ಪಾವೂರು ಶಾಲೆಯ? ಪಾವೂರು ಹೌದು ಸರ್, ಹರೆಕಳ ಅಲ್ಲ, ಪಾವೂರು ಶಾಲೆ ಬೇರೆ ಉಂಟು ಅಂತ ಹೇಳಿದೆ. ಫೋನ್ ಮಾಡಿ ಕೇಳುವಾಗ ನಿಜ ಪಾವೂರು ಪ್ರೌಢಶಾಲೆಗೆ ಬಂದವರು. ಅವ್ರು ಹೇಳ್ತಾರೆ, ಏನೋ ನನಗೆ ಈ ಹರೆಕಳದ ರಾಮಕೃಷ್ಣ ಮತ್ತು ಈ ವಿಶ್ವದಲ್ಲಿ ಒಂದು ಅಯಸ್ಕಾಂತ ಉಂಟ ಏನೋ ನನ್ನ ಇಲ್ಲಿ ಕರ್ಕೊಂಡು ಬಂದರು ಅಂತ ಹೇಳಿದರು. ಆದರೆ ಆ ರೀತಿ ಒಂದು ಅಯಸ್ಕಾಂತದ ಒಂದು ಭಾವನೆ ಈ ವಿಶ್ವವಿದ್ಯಾಲಯಕ್ಕೆ ಮತ್ತು ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಇದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಇನ್ನೊಂದೇನೆಂದರೆ, ಈ ನಮ್ಮ ಬದುಕಿಗೆ ಇನ್ನು ಮತ್ತಷ್ಟು ವರ್ಷಗಳು ಕೂಡಬೇಕಾದ್ರೆ ನಾವು ಯೋಗವನ್ನು ಅಭ್ಯಾಸ ಮಾಡಬೇಕು. ನಮ್ಮ ಬದುಕಿಗೆ ಒಂದು ಹೊಸ ರೂಪನ್ನು ಕೊಡ್ತದೆ. ಈಗಾಗಲೇ ನೂತನ್ ಟೀಚರ್ ಹೇಳಿದರು, ನನಗೆ ಯೋಗದಿಂದ ತುಂಬ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆಗಿದೆ, ನಾನು ಸ್ವಲ್ಪ ಧೈರ್ಯ ತುಂಬಿದೆ. ಹೌದು,
ನಾನು ಕೂಡ ಅಷ್ಟೇ. ನಾನು ಕೂಡ ಏನಂದರೆ, ನಾನು ಅದಕ್ಕೆ ಒಂದು ರೀತಿಯ ಕಾಯಿಲೆಯಲ್ಲಿರುವಾಗ ನನಗೆ ಯಾರೋ ಹೇಳಿದರು ಯೋಗವನ್ನು ಅಭ್ಯಾಸ ಮಾಡಿದ್ದೇಳಿ. ಬರೀ ನಾನು ಪ್ರಾಣಾಯಾಮ ಮತ್ತು ಧ್ಯಾನ ಎರಡೇ ಮಾಡೋದು. ಆ ಎರಡರಲ್ಲಿ ಏನು ಉಂಟಲ್ಲ, ಒಂದು ರೀತಿ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪ ಬರ್ತದೆ. ನಮ್ಮಲ್ಲಿ ಒಂದು ವೀಲ್ ಪವರ್ ಅಂತ ಹೇಳ್ತೇವೆ. ಆ ಏನಾಗ್ತದೆ, ಒಂದು ಶಕ್ತಿ ನಮ್ಮಲ್ಲಿ ಮೂಡ್ತದೆ. ಆಗ ನಮಗೇನು ಗೊತ್ತಾ, ನಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಭಾವನೆಗಳಂದರೆ ಎಲ್ಲ ನಮ್ಮಲ್ಲಿ ಏನೆಲ್ಲ ಒಂದು ನಿಮ್ಗೆ ಗೊತ್ತಿರ್ಬೋದು, ನಾನು ಮೊದಲು ನಿಮ್ಗೆ ಹೇಳ್ತಿದ್ದೇನೆ 2 ರೀತಿಯ ಆಕರ್ಷಣೆ ನಮ್ಮಲ್ಲಿ ಇದೆ ಅಂತೇಳಿ. ಅವ್ರಿಗೆ ಹೇಳ್ತೇನೆ, ಒಂದು ಬೇಕು, ಒಂದು ಬೇಡ. ಹಾಗಾಗಿ ಆ ಬೇಡ ಭಾವನೆಗಳೆಲ್ಲ ಹೋಗಿ ನಮ್ಮಲ್ಲಿ ಒಂದು ರೀತಿ ಸದೃಢತೆಯನ್ನು ತುಂಬಿಸುವಂಥ ಒಂದು ಭಾವನೆ ನಮ್ಮಲ್ಲಿ ಬೆಳೀತದೆ. ಆಗ ನಮಗೆ ನಾವು ಬದುಕನ್ನು ಸಾಗಿಸ್ತೇವೆ, ನಾವು ಆ ರೀತಿ ರೂಪಿಸಿಕೊಂಡು ಹೋಗಬೇಕು, ನಾವು ಉತ್ತಮ ಬೆಳವಣಿಗೆಯನ್ನು ಸಾಧಿಸ್ತೇವೆ, ಆ ರೀತಿಯ ಭಾವನೆಗಳು ನಮ್ಮಲ್ಲಿ ಬರ್ತದೆ. ಹಾಗಾಗಿ ನಮ್ಮ ಈ ಬದುಕಿಗೆ ಮತ್ತಷ್ಟು ನಮಗೆ ಧೈರ್ಯ ತುಂಬಿಸಬೇಕೆ ನಾವು ಯೋಗವನ್ನು ಅಭ್ಯಾಸ ಮಾಡಬೇಕು. ನಮ್ಮ ದೇಹವನ್ನು ಸದೃಢವಾಗಿ ಮತ್ತು ಆರೋಗ್ಯಪೂರ್ಣವಾಗಿ ಮಾಡಬೇಕಾದ್ರೆ ನಾವು ನಿತ್ಯ ಯೋಗದ ಅಭ್ಯಾಸವನ್ನು ಮಾಡಿಕೊಳ್ಳೋಣ. ನಾವು ಕೂಡ ಆ ಯೋಗವನ್ನು ಮಾಡಿಕೊಂಡು ನಾವು ಆರೋಗ್ಯದಿಂದ ಅಂತ ಹೇಳುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಅಧ್ಯಕ್ಷೀಯ ಭಾಷಣಗೈದಂತಹ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂತಹ ಶ್ರೀಮತಿ ಉಷಲತಾ ಟೀಚರ್ ಅವರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಮಕ್ಕಳೇ, ಈಗಾಗಲೇ ತಿಳಿಸಿದಂತೆ ನಮ್ಮ ಒಬ್ಬ ಕ್ರಿಯಾಶೀಲರು ಅವರು ಕೂಡ ಏನಾದರೂ ಮಕ್ಕಳಿಗೆ ಸಮರ್ಪಣೆ ಮಾಡಬೇಕು ಎನ್ನುವಂಥ ಒಂದೇ ಒಂದು ಕಾಳಜಿಯಿಂದ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡು ಆಗಮಿಸ್ತಾ ನಮ್ಮ ಶಾಲೆಗೆ ಮಾರ್ಗದರ್ಶನ ನೀಡ್ತಾ ಬಂದವರು ಕಡಂಜ ಸೋಮಶೇಖರ್ ಚೌಟ್ರು ಅವರು ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ವಿದ್ಯಾಸಂಸ್ಥೆ ಸಂಚಾಲಕರಾಗಿ ಮೂಡಿ ಬರಲಿಕ್ಕಿದ್ದಾರೆ. ಈಗಾಗಲೇ ಪದವಿಯನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ವಿದ್ಯಾಸಂಸ್ಥೆ ಪರವಾಗಿ ತುಂಬ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನಮ್ಮೆಲ್ಲ ಟೀಚರ್ಗಳ ಪರವಾಗಿ ಅವರಿಗೆ ಒಂದು ಗುಲಾಬಿ ಗಿಡವನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮ ಇದೆ. ಈಗ ಗೌರವಾನ್ವಿತ ಸಂಚಾಲಕರಿಗೆ ನಮ್ಮ ವಿದ್ಯಾಸಂಸ್ಥೆಯಿಂದ ಒಂದು ಗೌರವ. ಒಬ್ಬ ಕ್ರಿಯಾಶೀಲ ಶಿಕ್ಷಕರು, ಹಿಂದಿ ಅಧ್ಯಾಪಕರು ಆಗಿರುವಂತಹ ಶ್ರೀಯುತ ಶಿವಕುಮಾರ್ ಸರ್ ಅವರಿಂದ ಧನ್ಯವಾದ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಚೆನ್ನಾಗಿ ಕಾಣಿಸಿಕೊಟ್ಟಂಥ ನಮ್ಮ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಉಷಾ ಟೀಚರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಧನಂಜಯ್ ಕುಂಬ್ಳೆ ಸರ್ ಅವರ ಪರಿಚಯ ನಮ್ಮ ಮಕ್ಕಳಿಗೆ ಎಲ್ಲರೂ ಗೊತ್ತಿದೆ, ಹೊಸ ಮಕ್ಕಳಿಗೆ ಮಾತ್ರ ಗೊತ್ತಿಲ್ಲ. ಅವರು ಎಷ್ಟೊಂದು ಉತ್ತಮವಾದಂಥ ವಾಗ್ಮಿಗಳು ಅನ್ನೋದಕ್ಕೆ ಅವ್ರು ನೋಡ್ತಾರೆ ಕಾರ್ಯಕ್ರಮ, ಇದು ಯಾರು, ಅಲ್ಲಿ ಕೂತಂಥವ್ರು ಯಾರು, ಮಕ್ಕಳ ಮಟ್ಟಕ್ಕೆ ಅರ್ಥ ಆಗುವ ರೀತಿಯಲ್ಲಿ ಮನಮುಟ್ಟುವ ಹಾಗೆ ಅವರು ಮಾತನಾಡ್ತಕ್ಕಂಥವ್ರು. ಯಾಕೆಂತ ಹೇಳಿದ್ರೆ ಒಂದು ಮಾತುಗಾರ, ಕೆಲವರು ಏನು ಮಾಡ್ತಾರೆ, ನಮ್ಮ ಮಕ್ಕಳು ಕೆಲವರು ಒಂದು 2-3 ಮಕ್ಕಳಿದ್ದಾರೆ, ಅವ್ರೇನು ಮಾಡ್ತಾರೆ, ಮಾತನಾಡ್ತಾರೆ. ಆದರೆ ಇವತ್ತು ಒಬ್ಬರು ಗಫ್ಚಿಪ್ಪು, ಯಾಕೆ ಹೇಳಿ, ಅದು ಮನಸ್ಸಿಗೆ ಮುಟ್ಟುವ ಹಾಗಿತ್ತು ಅವರ ಮಾತುಗಳು. ಅಂಥ ಉತ್ತಮ ವಾಗ್ಮಿಗಳಾಗಿರ್ತಕ್ಕಂಥ ಕನ್ನಡ ವಿಭಾಗದ ಪ್ರಾಧ್ಯಾಪಕರು, ಅದರ ಮಿತ್ರರಂತ ಹೇಳ್ಬಾರ್ದು, ಅವರು ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಧನಂಜಯ್ ಕುಂಬ್ಳೆ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಅವರೀಗ ಅಗತ್ಯದ ಕೆಲಸದ ನಿಮಿತ್ತ, ವಿಶ್ವವಿದ್ಯಾನಿಲಯ ಅಂದರೆ ನಿಮ್ಗೆ ಗೊತ್ತಿದೆ, ಅವರಿಗೆ ಒಂದೊಂದು ಕ್ಷಣವೂ ಕೂಡ ಅಮೂಲ್ಯವಾದಂಥದ್ದು. ಹಾಗಾಗಿ ಅಗತ್ಯದ ಕೆಲಸದ ನಿಮಿತ್ತ ಅವರು ಹೋದರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವರು ಹಿರಿಯರು, ನಮ್ಮವರೇ, ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರು ಕೂಡ ಆಗಿರ್ತಕ್ಕಂಥ ಕಡೆಂಜ ಸೋಮಶೇಖರ್ ಚೌಟ್ರವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಗಳು ಅಂತ ಹೇಳಿದರೆ ನಮ್ಮ ನಾಗೇಶ್ ಹಿರೇಗೌಡರು. ಇವರು ಯೋಗಿಕ್ ಸೈನ್ಸ್ನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ, ಅಧ್ಯಾಪಕ ಮಿತ್ರರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಒಂದು ಸಣ್ಣ ಬೀಳ್ಕೊಡುಗೆ ಸಮಾರಂಭ ಅಂತ, ಬೀಳ್ಕೊಡುಗೆ ಅಲ್ಲ, ಆದರೆ ಒಂದು ಸಣ್ಣ ನಮ್ಮ ಒಂದು
ನಾವೆಲ್ಲ ಎಣಿಸುವುದು ಇಲ್ಲ. ಯಾಕಂತ ಹೇಳಿದರೆ ನಮಗಿಂತ ಅಂತ ಹೇಳ್ಬಾರ್ದು, ನನಗಿಂತ ಸುಮಾರು ಒಂದು 10 ವರ್ಷಗಳ ಮೇಲೆ ಎಲ್ಲ ಹಿರಿಯರೇ ಇರುವುದು. ಅವರೆಲ್ಲ ಒಮ್ಮೊಮ್ಮೆ ತಮಾಷೆ ಮಾತಾಡ್ತಿರ್ತಾರೆ, ನಾನು ಅವರೊಟ್ಟಿಗೆ ತಮಾಷೆ ಮಾತನಾಡಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ಒಂದು ಹಿರಿತನಕ್ಕೆ ಗೌರವ ಕೊಡಬೇಕಾಗ್ತದೆ. ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ನಾವು ಒಂದು ಕುಟುಂಬದ ರೀತಿಯಲ್ಲಿ ಇದ್ದೇವೆ ಅಂತ ಹೇಳಿದರು, ಖಂಡಿತವಾಗಿ. ಯಾಕೆಂತ ಹೇಳಿದರೆ ಆ ರೀತಿಯಾದಂಥ ಒಂದು ಬಾಂಧವ್ಯ ನಮ್ಮಲ್ಲಿದೆ. ಒಮ್ಮೊಮ್ಮೆ ಏನಾದರೂ ಕೋಪ, ಸಣ್ಣ ಪುಟ್ಟ ಸಿಟ್ಟು ಬಂದಿರುವಾಗ ಏನಾದರೂ ಮಾಡಿದರೆ ಖಂಡಿತವಾಗಿ ನಿಮ್ಮ ತಮ್ಮ ಎಂದು ಭಾವಿಸ್ಕೊಂಡು, ಏನಾದರೂ ನನಗೆ ಗೊತ್ತಿಲ್ಲದೆ ಏನಾದರೂ ನಿಮ್ಮ ಮನಸ್ಸಿಗೆ ಬೇಸರವಾಗಿದ್ದರೆ ನಿಮ್ಮ ತಮ್ಮ ಎಂದು ನನ್ನನ್ನು ಕ್ಷಮಿಸ್ತೀರಾ ಅಂತ ಭಾವಿಸ್ಕೊಂಡು ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಪಸಕೂರಲ್ನ ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ, ನಮ್ಮ ಪಸಕೂರಲ್ನವರು ಬರ್ತಾರೆ, ನಮ್ಮ ಆಸಿಫ್ ಅವರು ನಮ್ಮ ಇಡೀ ಕಾರ್ಯಕ್ರಮವನ್ನು ಬಿತ್ತರಿಸ್ತಕ್ಕಂಥ ಕೆಲಸವನ್ನು ನೋಡಿ. ಇದು ಯಾಕೆ ಅಂತ ಹೇಳಿದ್ರೆ, ಅರೆಕಳದಲ್ಲಿ ಆ ಕಾರ್ಯಕ್ರಮ ಆಯಿತಾ, ಈ ಕಾರ್ಯಕ್ರಮ ಆಯಿತಾ, ಪತ್ರಿಕೆ ನೋಡುವವರೆಲ್ಲ ಹೇಳ್ತಾರೆ. ಅದನ್ನು ಆ ರೀತಿಯಾಗಿ ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅಂತ ಹೇಳಿದ್ರೆ ನಮ್ಮ ಆಸಿಫ್ ಅವರನ್ನು ಕೂಡ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಎಲ್ರಿಗೂ ಕೂಡ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. 15 ನಿಮಿಷ ಎಲ್ಲ ಮಕ್ಕಳನ್ನ ಒಟ್ಟಿಗೆ ಸೇರಿಸಿಕೊಂಡು ಒಂದು ಪ್ರಾಣಾಯಾಮ ಮಾಡಿಸುವಂಥದ್ದು. ಯಾಕಂದರೆ ಆಸನಗಳನ್ನು ಮಾಡಲಿಕ್ಕೆ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇದೆ ಎಲ್ಲ ಮಕ್ಕಳಿಗೆ ಅಲ್ವಾ, ಎಟ್ ಎ ಟೈಮ್. ಹಾಗಾಗಿ ನಾವು ಪ್ರಾಣಾಯಾಮವನ್ನು ಎಲ್ಲರಿಗೂ ಮಾಡಿಸ್ಬೋದು, ತೊಂದರೆ ಇಲ್ಲ. ಸಣ್ಣ ನಿಂತಲ್ಲೇ ಒಂದು ಆಸನ, ತ್ರಿಕೋನಾಸನ ಅಂಥದ್ದೆಲ್ಲ ಮಾಡಿಸ್ಬೋದು. ಅದು ಸರಿಗೆ ಬಿಟ್ಟದ್ದು ನಾಗೇಶ್ ಅವರಿಗೆ. ತದನಂತರ 10ನೇ ಕ್ಲಾಸ್ನ ಮಕ್ಕಳು ಕ್ಲಾಸಿಗೆ ಹೋಗಿ, ಈಗಾಗಲೇ ನಾವೊಂದು ಪ್ಲ್ಯಾನ್ ಮಾಡಿದ್ದೇವೆ, ಪ್ರತಿ ವಾರದಲ್ಲಿ ಕೂಡ ಒಂದು 2 ದಿನ ಮಕ್ಕಳಿಗೆ ಯೋಗಾಸನವನ್ನು ನಿರಂತರವಾಗಿ ಮಾಡಬೇಕು ಅಂತೇಳಿ ಖಂಡಿತ ಮಾಡ್ತೇವೆ ಅಂತ ಹೇಳ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿದಂಥ ಸರ್ವರಿಗೂ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಪೊಸಕೊರಲ್ನ ಆಸಿಫ್ ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿ ಇತ್ತು ಬರುವವರು. ಆಸಿಫ್ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನ. ಕ್ಲಾಪ್ಸ್ ಗೋ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು. ಶರೀರದ ಸಂಪೂರ್ಣ ಅವಲೋಕನವನ್ನು ಮಾಡಿ ತಲೆಯಿಂದ ಪಾದದವರೆಗೆ ನಿಮ್ಮ ಮನಸ್ಸನ್ನು ಒಂದು ಯಾತ್ರೆಯ ಮುಖಾಂತರ ಹರಿಸ್ತಾ ಮುಂದೆ ಹೋಗಿ ಶರೀರವನ್ನು ಸಂಪೂರ್ಣ ಶಿಥಿಲಗೊಳಿಸಿ, ರಿಲ್ಯಾಕ್ಸ್ಗೊಳಿಸಿ. ಮನಸ್ಸು ನಿಮ್ಮ ಶರೀರವನ್ನು ಅವಲೋಕಿಸ್ತಾ ಇದೆ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಶ್ವಾಸದ ಮೇಲೆ ಕೇಂದ್ರೀಕರಿಸಿ. ಯಾವುದೇ ಪ್ರಯತ್ನ ಬೇಡ. ಶ್ವಾಸವನ್ನು ಜೋರಾಗಿ ತಗೊಳ್ಳೋದು ಅಥವಾ ಜೋರಾಗಿ ಬಿಡುವಂಥ ಯಾವ ಪ್ರಯತ್ನ ಬೇಡ. ಯಾವ ರೀತಿ ಶ್ವಾಸ ಬರ್ತಾ ಇದೆ, ಯಾವ ರೀತಿ ಶ್ವಾಸ ಹೋಗ್ತಾ ಇದೆ ಹೊರಗಡೆ ಅನ್ನುವಂಥದ್ದನ್ನು ಮಾತ್ರ ಗಮನಿಸಿ. ಹೇಗಿದೆ ಹಾಗೆ ಅದನ್ನು ಗಮನಿಸುವಂಥ ಪ್ರಯತ್ನವನ್ನು ಮಾಡಿ. ಶ್ವಾಸ ಶಾಲೋ ಅಂದರೆ ಶಾರ್ಟ್ ಆಗಿದ್ದರೆ ಅಥವಾ ತುಂಬ ಚಿಕ್ಕದಾಗಿದ್ದರೆ ಸ್ವಲ್ಪ ಪ್ರಯತ್ನ ಮಾಡಿ ಶ್ವಾಸವನ್ನು ದೀರ್ಘಗೊಳಿಸಲಿಕ್ಕೆ. ನಿಮ್ಮ ಬೆನ್ನನ್ನು ನೇರವಾಗಿರಿಸಿದಾಗ ನೀವು ದೀರ್ಘವಾಗಿ ಶ್ವಾಸ ತಗೊಳ್ಬೋದು. ದೀರ್ಘ ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ. ಈ ರೀತಿಯಾಗಿ ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ. ಈಗ ನಿಮ್ಮ ಮನಸ್ಸನ್ನು ದೀರ್ಘ ಶ್ವಾಸೋಚ್ಛ್ವಾಸದ ಮೇಲೆ ಕೇಂದ್ರೀಕರಿಸಿ. ಶ್ವಾಸದ ಚಲನೆಯನ್ನು ನಿಧಾನವಾಗಿ ಗಮನಿಸ್ತಾ ಮುಂದುವರಿಯಿರಿ. ಕುತ್ತಿಗೆ ಅಥವಾ ಗಂಟಲಿನಿಂದ ಅನುಭವಿಸಿ ಮತ್ತು ಶ್ವಾಸ ಬಿಡುವಾಗ ಒಂದು ಸಂಪೂರ್ಣ ಚಲನೆಯನ್ನು ಗಮನಿಸಿ.
ರೇಚಕ ಅಂತ ಹೇಳ್ತಾರೆ. ಇವೆರಡೂ ಪ್ರಕ್ರಿಯೆಗಳು ರೌಂಡ್ ಅಂತ ಎಣಿಸಿ, ಇನ್ಹೇಲ್ ಡೀಪ್ಲಿ, ಎಕ್ಸೇಲ್ ಕಂಪ್ಲೀಟ್ಲಿ, ಕೌಂಟ್ ಇಟ್ ಆಸ್ 1 ಬ್ರೆತ್. ಒಂದು ಶ್ವಾಸ ದೀರ್ಘವಾಗಿ ತಗೊಳ್ಳುವುದು ಮತ್ತು ಶ್ವಾಸವನ್ನು ಬಿಡುವುದು ಸೇರಿ 1 ರೌಂಡ್ ಆಗ್ತದೆ. ಹಾಗೆ ಮನಸ್ಸಲ್ಲಿ ನೀವು ಒಂದ್ಸಲ ದೀರ್ಘ ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ, ಕಣ್ಮುಚ್ಚಿ ನಿಮ್ಮ ಮನಸ್ಸಲ್ಲಿಯೇ ಕೌಂಟ್ ಮಾಡ್ತಾ ಹೋಗಿ. 21 ರೌಂಡ್ಸನ್ನು ನಾವು ಈ ಅಭ್ಯಾಸ ಮಾಡ್ತೀವಿ. ನಾಭಿಯಿಂದ ಗಂಟಲಿನವರೆಗೆ ಶ್ವಾಸದ ಚಲನೆಯನ್ನು ಗಮನಿಸ್ತಾ ಪ್ರತಿಯೊಂದು ರೌಂಡ್ಸನ್ನು ತಪ್ಪದೇ ಮನಸ್ಸಲ್ಲಿ ಕೌಂಟ್ ಮಾಡಿ. ಕಣ್ಮುಚ್ಚಬೇಕು, ಕಣ್ ತೆಗಿಬಾರ್ದು. ಶ್ವಾಸದ ಮೇಲೆ ಗಮನ ಇರಿಸೋದಾದ್ರೆ ಗಮನ ಇರಿಸ್ಬೇಕು. ಹಿಂದೆ ತಿರುಗುದು, ಬೇರೆ ಕಡೆ ನೋಡುದು ಹೇಳಿದಾಗ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಅದರ ಫಲ ಪ್ರಾಪ್ತಿ ಆಗ್ತದೆ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಅಭ್ಯಾಸ ಅನುಲೋಮ ವಿಲೋಮ ಪ್ರಾಣಾಯಾಮ. ಇದರಲ್ಲಿ ನಿಮ್ಮ ಇಂಡೆಕ್ಸ್ ಮತ್ತು ಮಿಡಲ್ ಫಿಂಗರ್ ಇವೆರಡನ್ನ ಕ್ಲೋಸ್ ಮಾಡ್ತೀರಿ. ತಂಬನ್ನು ರೈಟ್ ನಾಸ್ಟ್ರಿಲ್ಗೆ ಪ್ಲೇಸ್ ಮಾಡಿ, ಅಂದರೆ ನಿಮ್ಮ ಬಲಗಡೆಯ ಹೊರಳಿಗೆ ಅಥವಾ ಮೂಗಿನ ಹೊರಳಿಗೆ ಪ್ಲೇಸ್ ಮಾಡಿ. ಒಂದ್ಸಲ ನೋಡಿ, ನಾನು ಮಾಡುವಂಥ ಅಭ್ಯಾಸವನ್ನು ನಿಮಗೆ ವಿವರಿಸ್ತೀನಿ, ಆಮೇಲೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ನಾಸಿಕ ಮುದ್ರಾ ಅಂತ ಹೇಳ್ತಾರೆ. ಅನುಲೋಮ ವಿಲೋಮ ನಿಮ್ಮ ಮನಸ್ಸಿನ ಏಕಾಗ್ರತೆಗೆ ಮತ್ತು ನಿಮ್ಮ ಸ್ಮರಣ ಶಕ್ತಿ ಹೆಚ್ಚಾಗಲಿಕ್ಕೆ ಮತ್ತು ನಿಮ್ಮ ಅಟೆನ್ಷನ್ ಅವಧಾರಣ ಅಂತ ಹೇಳ್ತಾರೆ. ಏನಾದರೂ ನೋಡ್ತಾ ಇದ್ರೆ ಮಾಡ್ತಾ ಇದ್ರೆ ಆ ಕೆಲಸದಲ್ಲಿ ಮನಸ್ಸು ಸ್ಥಿರವಾಗಿ ಉಳಿಬೇಕಾದ್ರೆ ಈ ಸಾಧನ ತುಂಬ ಸಹಕಾರಿ ಆಗ್ತದೆ. ಮೆಮರಿ, ಕಾನ್ಸಂಟ್ರೇಷನ್ ಮತ್ತು ಅಟೆನ್ಷನ್ಗೆ ಈ ಮೂರಕ್ಕೂ ಕೂಡ ನಿಮ್ಮ ಒಂದು ಸ್ಮರಣ ಶಕ್ತಿಯನ್ನು ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಈ ಪ್ರಾಕ್ಟೀಸ್ ತುಂಬ ಸಹಕಾರಿ ಆಗ್ತದೆ.